ಅದು ವಿಜಿ ನೋಡಿದೀಕಲ್ಲ ಅದು ಸುಳ್ಳು ಅನ್ಸ್ಬಿಟ್ಟಿದೆ. ಓಯ್ ಎಲ್ರಿಗೂ ನಮಸ್ಕಾರ. ಇದು ಈಗ ಈ ಬರುವ ವರ್ಷ ಈ ಕಾರ್ಯಕ್ರಮ ಮಾಡುವವರಿಗೆ ನಾವು ಒಂದು ನಿಮ್ಮ ಖಾಲಿ ಬೀಳ್ತೀವಿ, ಹೀಗೆ ನೆಳಿನ ಪಕ್ಕ ಮಾಡಬೇಡಿ. ಇದಕ್ಕೆ ಯಾರೋ ಯಾರೋ ಡ್ರಾಯಿಂಗ್ ಆರ್ಟಿಸ್ಟ್ ಇದ್ರು ಅವ್ರಿಗೆ ಕೊಟ್ಟು ಈಗ ಏಲಿ ಅನ್ಕೊಂಡಾಗ ಬಾಲ್ಕಟ್ರಿ ಚೇಟ್ರ ಹೇಳ್ದಂಗೆ ಅಂಡಿ ಪಿರ್ಕಿ ಕಂಡಾಗ ಇಲ್ಲಿ ಇದು ಆಗಳಿಂದ ನನಗೆ ಕಪ್ಪಲ್ ಒತ್ತಿ ಒತ್ತಿ ಇಲ್ಲಿ ಪೂರ ಅಣೀತೀವಿ ಇರ್ಲಿ ಬಿಸಿಗ ನಂಗೆ ಎಂತ ಮಂಡಿ ಬಿಸಿ ಇಲ್ಲ. ಬೆಂಗಳೂರಿಗೆ ಇಟ್ಟು ಜನ ಕುಂದಾಪುರದಲ್ಲಿ 20 ನನಗೆ ಏನೂ ಮಂಡಿ ಬಿಸಿ ಇಲ್ಲ. ಯಾಕಂದ್ರೆ ಊರೆಲ್ಲ ನೆಂಟರು, ಕೇರಿಯೆಲ್ಲ ಬಳಗವು, ದಾರುಣಿಯೆಲ್ಲ ಕುಲದೈವವಾಗಿರಲು, ಯಾರನ್ನು ಬಿಡಲು ಸರ್ವಜ್ಞ ಅಂತ ಹೇಳ್ದಂಗೆ ನೀವೆಲ್ಲ ಕುಂದಾಪುರದವ್ರು. ನಮಗೆ 20 ನಮಗೆ ಯಾವ ಮಂಡಿ ಬಿಸಿ ಯಾರಿಗೂ ಇರುವುದಿಲ್ಲ. ಇದೆ ಅಂತದೆ ಇದೆಷ್ಟೊತ್ತು ಕಡಿಕ ನೀವು ಎಲ್ಲ ಒಂದೇ ಸರಿ ತಂದು ಬೆಚ್ಚಿ ಸಾಯತ್ತು. ಇರಲಿ, ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ನಾವು ಒಂದು 4 ವರ್ಷದ ಹಿಂದೆ ಶುರು ಮಾಡಿ, ಆಮೇಲೆ ಈ ಲಾಕ್ಡೌನ್ ಬಂದ್ರ ಮೇಲೆ 2 ವರ್ಷ ಮಾಡೋಕ್ಕಾಗಲಿಲ್ಲ. ಲಾಕ್ಡೌನ್ ಬಂದು ಏನಾಯ್ತು ಅಂದರೆ ಸಾಧಾರಣ ಇದ್ಯಾರ ಮಗ ಮಗಿನ ಚೆಂಚ್ಕಣಿ ಮಕ್ಕಳೇ ದೇವ್ರಂತ ಹೌದಾ? ಕಾರ್ಯಕ್ರಮದ ಮಕ್ಕಳಷ್ಟು ವೈರಿಗಳು ನಂಗೆ ಮತ್ತೆ ಯಾರು ಇಲ್ಲ. ಆ ಮಗಿಗೆ ಹೇಳೋದಲ್ಲ, ನನ್ನ ಶಾಲೆ ಎಳ್ದವಿದ್ದೋ, ಪಂಜಿ ಎಳ್ದವಿದ್ದೋ, ನನ್ನ ಇದನ್ನು ಕೂಡ ಮುಂದೆ ಮುಖಸಿ ದೂಡ್ದವಿದ್ದೋ, ಕಡಿಕ ಲಿಫ್ಟಿಗೆ ಎಂಥದ್ದು ಇಲ್ದಕ್ಕೆ ನಾ ಪಂಜಿ ಬೆಚ್ಚಿ ಅದಕ್ಕೆಲ್ಲ ಡ್ಯಾನ್ಸ್ ಹೇಳಿ ಸೋಟಿನ ಲಿಫ್ಟಿಗೆಲ್ಲ ವರ್ಷಕ್ಕೆ ಅದವಿದ್ದೋ ಮಕ್ಕಳ ಜೊತೆ ಹಿಂಗೆ ಇಟ್ಕೊಂಡಿಲ್ಲ. ಎಷ್ಟು 20 ನಿಮಿಷವಾ? ಇದಂತ ಅಂಗನವಾಡಿ ಪರೀಕ್ಷೆ ಏನು ಮಾಡಿದ್ರಿ ಎಲ್ಲರಿಗೆ 20 ನಿಮಿಷ ಮಾತಾಡಿ ಅಂತೆ. ನಾನು ಬಸ್ಸಲ್ಲಿ ಕೂತ್ ಬಂದದ್ದೇ 8 ಗಂಟೆ ಆಯ್ತು. ಈ ಮೈಕಿಗಾರು ಒಂದು ಇದು ಬೇಡ್ದ. ಲಾಕ್ಡೌನ್ ಬಂದ ಮೇಲೆ ಕಾಲಮಾನ ಎಲ್ಲ ಬದಲಾತ ಬಂತು. ಈ ಪಂಜಿ ಸಡ್ಲಾತು ಎಂಥದ್ದು ಕೂಕಂಡೆ 1 ಗಂಟೆ ಆಯ್ತು, ಕಾಲಡಿ ಹಾರ್ದಂಗಿತ್ತಪ್ಪ. ಕಾಲಮಾನ ಎಲ್ಲ ಬದಲಾಗಿಬಿಡ್ತು. ಅದರಿಂದ 2 ವರ್ಷ ಅದನ್ನು ಆಚರಣೆ ಮಾಡೋದು ಕಷ್ಟ ಆದರೂ ಅಲ್ಲಲ್ಲೇ ಗುಟ್ಟಂಗೆ ಚಂದ ಮಾಡ್ಕೊಂಡಿರು. ಆದರೆ ಈ ಕೊರೋನಾ ಬಂದ ಮೇಲೆ ಒಂದು ದೊಡ್ಡ ಬದಲಾವಣೆ ಏನು ಕೇಂದ್ರೆ, ಮೊದಲೆಲ್ಲ ಮನೆಗೆ ಗಣಸರು ಪ್ಯಾಟಿಗೆ ಅಪ್ಪತ್ತಿನ ಎಂತ ಬೇಕಾಕೇಂದ್ರೆ ಸರಿ ಚಾವಡಿ ತಗೊಬನ್ನಿ, ಜೀರಿಗೆ ತಗೊಬನ್ನಿ, ಮೆತ್ತಿ ತಗೊಬನ್ನಿ. ಈಗ ಎಂತ ಬೇಕಾ ಒಂದೆರಡು ಡೋಲೋ 650 ತಗೊಬನ್ನಿ. ಕಾಮನ್ ಡೈಲಾಗ್ ಹೋಯ್ತು. ಮೊನ್ನೆ ಯಾರೋ ಮನೆಗೆ ಹೋಯ್ತು, ಬಿಸಿಲಿಗೆ ಹೋಗಿ ಕೂತು ಸಾಕಾಯ್ತು ಮಾರ್ರೆ, ಒಂದು ಡೋಲೋ 650 ಕೊಡುವುದಾ? ಅದೇನು 2 ವರ್ಷದ ಹಿಂದೆ ನೀರು ಬೇಕಾಕೆ ಅಂತಿದ್ವಿ. ಅದು ನೀರು ಬೇಕಾಕೆ ಎಂಬಲ್ಲ. ನಮ್ಮ ಕುಂದಾಪುರದಂಗೆ ಇದು ಹೊಚ್ಚುವ ಇಲ್ಲಲ್ಲ, ನಮ್ಮ ಕುಂದಾಪುರದಂಗೆ ನೀರು ಬೇಕಾಕೆ ಎಂಬ ಅಭಿಮಾನ ಎಲ್ಲ ಭಾರಿ ಇಲ್ಲ. ಬೆಂಟ ಇದು ಕುಡಿತ್ರಿಯಾ, ಯಾವುದು ಯಾವುದಾದ್ರು ಸಿಪಪ್ ಇದು ಕುಡಿತ್ರಿ ಬೇಡ, ಕೊಕೊಕೋಲ ಕುಡಿತ್ರಿಯಾ ಬೇಡ, ಆಮೇಲೆ ಮಾಸ ಕುಡಿತ್ರಿಯಾ ಬೇಡ, ಆಮೇಲೆ ಮತ್ತೆಂತ ಮುರಿನಣ್ಣು ಜ್ಯೂಸ್ ಕುಡಿತ್ರೆ ಬೇಡ, ಇಬ್ಬುಳ್ಳನ್ನಿನ ಜ್ಯೂಸ್ ಕುಡಿತ್ರೆ ಬೇಡ, ಮತ್ತೆಂತ ಕುಡಿದ್ರೆ ಚೌಂತಿಕಾಯಿ ಜ್ಯೂಸ್ ಕೊಡೋದ ಬೇಡ, ಕ್ಯಾರೆಟ್ ಜ್ಯೂಸ್ ಕೊಡೋದ ಬೇಡ, ಎಂತ ಕೊಟ್ಟರು ಬೇಡ ಬೇಡ, ಶರ್ಬತ್ ಬೇಡ, ನೀರು ಬೆಲ್ಲ ಬೇಡ, ಎಂಥದ್ದು ಬೇಡ ಅಂದು. ಅದಕ್ಕೆ ಒಂದು ಹಳಿ ಹೆಂಗ್ಸ್ ಬಂದ್ಕೊಂಡು ಬಗ್ಗಲ್ಲಿ ಬೆಂದ್ ಮಾಡ್ಕೊಂಡು ಬೆಂಡ ಕೊಟ್ಟರು ಕುಡಿತ್ರಿ ಹಾಕೇನ್ರಿ. ಇನ್ನು ಹಳಿಯರಿ ಮರ್ಯಾದೆ ಕೊಡ್ಕಲ್ಲ ಅಂದ್ರೆ ಹೊಟ್ಟಿಲ್ಲ ಬೆಂಡ ಕುಡಿತಿ ಅಂದು ಓಲ್ ಮನೆ ಬರೀ ಸೊಸಂಗೆ ಇತ್ತು ಕಾಣ ಹತ್ತಿ ಕಟ್ಕೊಂಡು ಹೋಗಂತ ಮೊದಲೇ 1 ಗಿಟ್ಕೆ ನೀರು ಕುಡಿದಿರ ಅಡ್ಡಿಲ್ಲದಿತ್ತು. ಇದು ನಮ್ಮ ಕುಂದಾಪುರ ಬದಿಯ ಉಪಚಾರ. ಆದರೆ ಈ ಭಾಷೆ, ಈ ನಮ್ಮ ಊರು ಯಾವುದಕ್ಕೂ ಕಡಿಮೆ ಇಲ್ಲ. ಯಾಕಂದರೆ ಕನ್ನಡಕ್ಕೆ 3ನೇ ಜ್ಞಾನಪೀಠ ತಂದ ಶಿವರಾಮ್ ಕಾರಂತರು ನಮ್ಮ ಕುಂದಾಪುರದವರು, ಭಾಗವತ ಶಿರೋಮಣಿ ಗುಣ್ಮಿ ಕಾಳಿಗನವರು ನಮ್ಮ ಕುಂದಾಪುರದವರು, ಯಕ್ಷಗಾನದಲ್ಲಿ ಪ್ರಪ್ರಥಮ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಹಾರಾಡಿ ರಾಮಗಾಣಿಗರು ನಮ್ಮ ಕುಂದಾಪುರದವರು, ಸುಗಮ ಸಂಗೀತದ ರಸಧಾರೆ ಪಾಂಡೇಶ್ವರ ಕಾಳಿಂಗರಾವ್ ನಮ್ಮ ಕುಂದಾಪುರದವರು, ಚಿತ್ರರಂಗದ ಚತುರತಾರೆ ಕಾಶಿನಾಥ್ ನಮ್ಮ ಕುಂದಾಪುರದವರು, ಗೊಂಬೆಯಾಟದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ದೇವಣ್ಣ ಕಾಮತ್ ನಮ್ಮ ಕುಂದಾಪುರದವರು, ಇಂದಿರಾಬಾಯಿ ಎಂಬ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿಯನ್ನು ಪಡೆದ ಗುಲ್ವಾಡಿ ವೆಂಕಟರಾಯರು ನಮ್ಮ ಕುಂದಾಪುರದವರು,
ಹೆಚ್ಚಾಕೆ ಅದ್ವಿತೀಯ ಅಪ್ರತಿಮ ಆಶು ಕವಯತ್ರಿ ಮೂಕಜ್ಜಿ ನಮ್ಮ ಕುಂದಾಪುರದವರು. ಯಕ್ಷಗಾನದಲ್ಲಿ ಪ್ರಪ್ರಥಮ ಮಹಿಳಾ ಪ್ರಸಂಗಕರ್ತೆ ಬೌಲಾಡಿ ಮಹಾಲಕ್ಷ್ಮಿ ಹೆಬ್ಬಾರ್ ನಮ್ಮ ಕುಂದಾಪುರದವರು. ನವೋದಯ ಸಾಹಿತ್ಯ ನವ್ಯ ಸಾಹಿತ್ಯದ ಸಿಂಹವಾಣಿ ಗೋಪಾಲಕೃಷ್ಣ ಅಡಿಗರು ನಮ್ಮ ಕುಂದಾಪುರದವರು. ಹೊಸಗನ್ನಡ ಸಾಹಿತ್ಯದ ಮುಂಗೋಡಿ ಎನಿಸಿದ ಮುದ್ದಣ ಕವಿ ಶಾಲೆ ಕೆಲಸ ಮಾಡಿದ ಶಾಲೆ ನಮ್ಮ ಕುಂದಾಪುರದ ಬೋರ್ಡ್ ಹೈಸ್ಕೂಲ್. ಆಮೇಲೆ ಹೊಸಗನ್ನಡ ಸಾಹಿತ್ಯದ ಅದೇ ಕವಿ ಮುಂಗೋಳಿ ಯಾರು ನಮ್ಮ ಮುದ್ದಣ ಕವಿಗೆ ಸಾಹಿತ್ಯ ಸಾಂಗತ್ಯಗಳಿಗೆ ಮಾರ್ಗದರ್ಶನವಾಗಿದ್ದಂಥ ಬೌಲಾಡಿ ವೆಂಕಟರಮಣ ಹೆಬ್ಬಾರರು ಹಿರಿಯಣ್ಣ ಹೆಬ್ಬಾರರು ನಮ್ಮ ಕುಂದಾಪುರದವರು. ಅಷ್ಟೇ ಯಾಕೆ ಅಮೆರಿಕದ ವರ್ಲ್ಡ್ ಯೂನಿವರ್ಸಿಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಡಾಕ್ಟರ್ ಆಫ್ ಲಿಟ್ರೇಚರ್ ಎಂಬ ಉನ್ನತ ಪದವಿಯನ್ನು ಪಡೆದಂಥ ಗುಣ್ವಿ ಚಂದ್ರಶೇಖರ್ ರೈತಾಳ್ರು ನಮ್ಮ ಕುಂದಾಪುರದವರು. ಬ್ರಿಟಿಷರ ಹೋರಾಟಕ್ಕೆ ಎದೆ ಕೊಟ್ಟಂಥ ಅಮಾಸ್ಬೈಲ್ ಕೃಷ್ಣರಾಯ ಕೊಡ್ಗಿಯವರು, ಹಲಸನಾಡು ಸೂರಪ್ಪಯ್ಯನವರು, ಮತ್ತು ಬಳಕೂರು ರಾಮಣ್ಣ ಶೆಟ್ಟಿಯವರು, ಬೇಕಾದಷ್ಟು ಜನ ಇದ್ದಾರೆ. ಆಮೇಲೆ ಚೌಕಿ ಸುಬ್ಬಯ್ಯನವರು, ಅದೆಷ್ಟು ಜನ ನಮ್ಮ ಕುಂದಾಪುರದವರು. ಅಷ್ಟೇ ಯಾಕೆ ಕುಂದಾಪುರದಲ್ಲಿ ಬಹಳ ಏನು ಕಡಿಮೆ ಅಂತದ್ದಲ್ಲ. ಮೊಟ್ಟ ಮೊದಲೇ ಬಾರಿಗೆ ಕರ್ನಾಟಕದಲ್ಲಿ ಭೂಗರ್ಭ ಜಲವಿದ್ಯುತ್ ಸ್ಥಾಪನೆಯಾದಂಥ ವರಾಹಿ ಇರುವುದು ನಮ್ಮ ಕುಂದಾಪುರದಲ್ಲಿ. ಪರಶುರಾಮ ಸೃಷ್ಟಿಯ 7 ಸಪ್ತ ಕ್ಷೇತ್ರಗಳಲ್ಲಿ ಅತಿ ಪ್ರಮುಖವಾದಂಥ ಕ್ರೋಡ ಶಂಕರನಾರಾಯಣ ಇರುವುದು ನಮ್ಮ ಕುಂದಾಪುರದಲ್ಲಿ. 1875ರಲ್ಲಿ ಆ ಭಾಗದಲ್ಲಿ ಮೊಟ್ಟ ಮೊದಲು ರಬ್ಬರ್ ನೆಟ್ಟ ಶೇಡಿ ಮನೆ ಇರುವುದು ನಮ್ಮ ಕುಂದಾಪುರದಲ್ಲಿ. 365 ದೇವಸ್ಥಾನಗಳನ್ನು ಕೇಂದ್ರೀಕರಿಸಿಕೊಂಡಿರುವಂಥ ಪುಣ್ಯ ಸಂಸ್ಥಾನ ಬಾರ್ಕೂರು ಇರುವುದು ನಮ್ಮ ಕುಂದಾಪುರದಲ್ಲಿ. 4 ಸಂಕಲನಾರಾಯಣ ಕ್ಷೇತ್ರ ಎಲ್ಲೂ ಇಲ್ಲ, ಅಪರೂಪಕ್ಕೆ ಸಿಕ್ಕೋದಿದ್ರೆ ನಮ್ಮ ಕುಂದಾಪುರದಲ್ಲಿ. ಅಷ್ಟೇ ಯಾಕೆ ಆಧುನಿಕ ಇತಿಹಾಸ, ಪ್ರಾಗಿತಿಹಾಸ, ಪ್ರಾಚೀನ ಇತಿಹಾಸ, ಪೂರ್ವ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸಕ್ಕೆ ಕೊಂಡಿಯಾಗಿರುವ ಹಟ್ಟಿ ಅಂಗಡಿ ಬಸರೂರು ಇರುವುದು ನಮ್ಮ ಕುಂದಾಪುರದಲ್ಲಿ. ಯತಿಶ್ರೇಷ್ಠರಾದಂಥ ವಾದಿರಾಜರು ಹುಟ್ಟಿದ ಪುಣ್ಯಭೂಮಿ ಇರುವುದು ನಮ್ಮ ಕುಂದಾಪುರದಲ್ಲಿ. ಅಂದೊಂದು ವಿಶ್ವ ಕನ್ನಡ ಸಮ್ಮೇಳನದಲ್ಲಿ 101 ಕೃತಿಗಳಲ್ಲಿ ಆಯ್ಕೆಯಾದ ಮಾತೃ ಸಂಹಿತೆ ಎನ್ನುವ ಕೃತಿ ಆಯ್ಕೆಯಾದದ್ದು ನಮ್ಮ ಕುಂದಾಪುರದಿಂದ. ಮತ್ತೆ ಪಂಜೆ ಮಂಗೇಶ್ವರ ರಾಯರಿಂದ ಬೇಷೆನಿಸಿಕೊಂಡಂಥ ಜನಮೆಚ್ಚಿದ ಶಿಕ್ಷಕ ನಮ್ಮ ಐರೋಡಿ ಶಿವರಾಮಯ್ಯನವರು ನಮ್ಮ ಕುಂದಾಪುರದವರು. ಹೊಸಗನ್ನಡ ಸಾಹಿತ್ಯದ ಅಲೆಗಳಲ್ಲಿ ಹೊಸ ಕಿಚ್ಚನ್ನು ಎಬ್ಬಿಸಿದ ಹಟ್ಟಿಯಂಗಡಿ ನಾರಾಯಣ ರಾಯರು, ಪಾಂಡೇಶ್ವರ ಗಣಪತಿ ರಾಯರು ನಮ್ಮ ಕುಂದಾಪುರದವರು ಅಂತ ಹೇಳೋಕೆ ನಮಗೆ ಬಹಳ ಹೆಮ್ಮೆ. ಅಲ್ಲ ಮನು ಅಂದಡರಲ್ಲ, ನಾನು ಇದು ಪೂರ ಇತಿಹಾಸ ಆದವ್ರು ಹೇಳ, ನಾ ಸಾಹಿತ್ಯನ ಹೆಸರು ಹೇಳೋಕೆ ಹೋದ್ರೆ ಈಗ ತುಂಬ ಜನರಿದ್ದಾರೆ. ಆದರೆ ಇದು ನಮ್ಮ ಮಕ್ಕಳಿಗೆ ಇತಿಹಾಸ ಗೊತ್ತಿರಲಿ ಅಂತೇಳಿ ಆಗೆ ಹೋದವ್ರದ್ದು ಹೇಳುತ್ತೆ. ಇನ್ನು ಈಗ ಸಾಧನೆ ಮಾಡ್ತಿದ್ದವರು ತುಂಬ ಜನ ಇದ್ದರು. ಅವರೆಲ್ಲ ಹೆಸರನ್ನ ಹೇಳ್ತಾವಂದ್ರೆ ಈ ಆಷಾಢಿ ಅಮಾಸಿ ಮುಗಿದು ಹುಣ್ಣಿಮೆ ಅಷ್ಟಪಾಡ್ಯಾರು ಮುಗಿತಾರೆ. ಒಟ್ಟು ಜನ ನಮ್ಮ ಕುಂದಾಪುರದಲ್ಲಿದ್ದರು ಇವರೇ, ಅದು ನಮಗೆ ಹೆಮ್ಮೆ. ಅದರಿಂದ ಕುಂದಾಪುರನ್ನು ಸಾಧಾರಣ ಇಂತಿಷ್ಟು ಸ್ಕ್ವೇರ್ ಕಿಲೋಮೀಟರಿನ ಒಂದು ಭೌಗೋಳಿಕ ಪ್ರದೇಶದಲ್ಲಿ ನೀವು ಎಣಿಸ್ಬೇಡಿ. ಆ ಗಡಿ ದಾಟಿದ ಭಾಷೆ ನಮ್ಮ ಕುಂದಾಪುರ ಕನ್ನಡ ಭಾಷೆ. ಅದರಿಂದ ಅದಕ್ಕೊಂದು ದೊಡ್ಡ ಚಪ್ರ, ದೊಡ್ಡ ಈ ಮಾಡಿ ಕಿತ್ತಾಪಟ್ಟು ಒಂದು ದೊಡ್ಡ ಚಪ್ರ ಇರ್ಲಿಕ್ಕೆ ಅದಕ್ಕಾಗಿ ನಾವು ಹೇಳೋದು ಏನಂತಂದ್ರೆ ಕುಂದಾಪುರ ಭಾಷೆಯಲ್ಲ, ಇದು ಬದುಕು ಅಂತೇಳಿ. ಕುಂದಾಪುರ ಊರು ಉಪ್ಪರ್ಗಿ, ಭಾಷೆ ಕೊಪ್ಪರ್ಗಿ ಅಂತೇಳಿ. ಕೊಪ್ಪರ್ಗಿನ ಯಾವತ್ತೂ ಕೂಡ ಅದು ದೇವರು ಸಂಪತ್ತಿಟ್ಟಿರುವುದಲ್ಲಿ, ರಾಜರೆಲ್ಲ ಸಂಪತ್ತು ಹೂತಿರುವುದು ಹೇಳ್ಕೊಂಡ್ರೆ ಕೊಪ್ಪರ್ಗಿಂದ ತೆಗೆದದ್ದು ಯಾವತ್ತೂ ಖಾಲಿ ಆಗ್ತಿಲ್ಲ. ಮತ್ತೆ ನಮಗೆ ಮೂಲವಾದಂಥ ಅನ್ನ ಅದನ್ನು ಮಾಡುವಂಥ ಭತ್ತ ಬೇಯಿಸುವುದು ಕೊಪ್ಪರ್ಗಿಲಿ. ಅದರಿಂದ ಈ ಭಾಷೆಯನ್ನು ನೀವು ಕೊಪ್ಪರ್ಗಿ ಥರ ಕಾಣಬೇಕು ಇವರು ಯಾವತ್ತೂ ಕೂಡ. ಇವತ್ತಿಲ್ಲ ಮಾತಾಡಿ ನಾಳೆಗೆ ಹೋಗಿ ಅಲ್ಲಿ ಮತ್ತೇನೋ ಮಾತಾಡುವುದಲ್ಲ. ಮತ್ತೆ ನಮ್ಮ ಈ ಕುಂದಾಪುರದಲ್ಲಿ ನಾನು ಆಗಲೇ ಹೇಳಿದೆ, ಈಗ ಭಾಷೆ ಬಗ್ಗೆ ಬಾಲಕೃಷ್ಣ ಶೆಟ್ಟರು ಮಾತಾಡ್ರು, ಅವರು ಮಾತಾಡ್ರು, ಇವರು ಮಾತಾಡ್ರು, ಎಲ್ಲ ಖುಷಿ. ಮತ್ತು ಅವ್ರಿಗೆ ಸನ್ಮಾನ ಆಯ್ತಲ್ಲ, ಆಗಳಿಗೆ ನಂಗೆ ಕಣ್ಣಂಗೆ ನೀರು ಬಂದು ನಂಗೆ ಮಾಡ್ಲೇ ಅಂತೇಳಿ ಅಲ್ಲ, ಅದಲ್ಲ. ನೀವಿನ್ನೊಂದು ಕುರ್ಚಿ ಒಟ್ಟು ಮಾಡಿ ಕೊಡಿ ಬಿಡಿಸೋದು ಬೇಡ, ನಾನು ಅದನ್ನ ಹೇಳೋದಲ್ಲ. ದೇವರಾಣೆ ನಂಗೆ ಕಣ್ಣಂಗೆ ನೀರು ಬಂತು. ಹಾಳಿ ತೆಗೆದ್ರೆ ಅವ್ರು ಬೈತ್ರಿ, ಬಂದಲ್ಲಿ ಹತ್ತಿ ಮೇಲೆ ಮಾಡಿ ಹೊಡೆದ್ರತ್ತೆ, ಚೂರು ತೆಗ್ದೆ ಬೆಚ್ಚತ್ತೆ ಸೆಕೆ. ಅಯ್ಯಪ್ಪ ನಿಲ್ ಒಲೆಯನ್ನು ಹೋಗಿ ಹೋದಾಗ ಇದು ಮಾಡಿ ತುಂಬ ಅಲ್ಲ. ನಂಗೆ ಎಂತ ಗೊತ್ತಾ ಸನ್ಮಾನ ಮಾಡಿದ್ರೆ ಬೇಜಾರದ್ದ ಎಂತ ಮರೆ, ನಾನು ಎಂತಂದು ಮಾಡಿರಿ ಹಾಳಿ ಹಾಯ್ಕಣಿ ತೆಗೀನಿ ಬೆಚ್ಚಿ, ನನಗೊಂದು ಗ್ಲೂಕೋಸ್ ಕೊಟ್ಟು ಮನಸ್ಸಿ ಇಲ್ಲ. ನಿಮಗೆ ಬೇಕಾದಂಗೆ ಕೈಕಾಲು ಹೇಳ್ಕಂತ ಆ ಸನ್ಮಾನದ ನಂಗೆ ಬೇಜಾರದ್ದೆ ಅಂತ ಕೇಳಿದ್ರೆ, ಇವತ್ತು ಅವರ ಧರ್ಮಪತ್ನಿಯವರು ಬರ್ರಿ ಅಂದರು. ಅವ್ರು ಬಂದರು, ನನಗೂ ಸನ್ಮಾನ ಆಪತ್ತಿನ ಹಂದಾಡಿಯವರ ಧರ್ಮಪತ್ನಿಯವರು ಬನ್ನಿ ಅಂದರು. ನಾವತ್ತಲ್ಲ ಅವಳು ಗಟ್ಟಿ ಹೇಳಲ್ಲ, ಅವಳು ಸಭೆಯನ್ನು ಮೈಕಿಲ್ಲ ಕೇಂತಿಲ್ಲಲ್ಲ ಅಂತ.
ನಾ ಬತ್ತಿಲ್ಲ ಅನ್ನೋದು ಹುಡುಗರಿಗೆ ಎಂತ ಇತ್ತು ಹೋಯ್ತಾ, ನಾನವ್ರ ಹೆಂಡತಿ ಅಲ್ಲ. ಅದ್ರಂಗೆ ಇವ್ರೊಬ್ರು ಕೇಬಲ್ ಯಾರೋ ಕೂತಾಳಿ, ಬಾಯ್ ಬೆಳಗ್ಗೆ ಬಂದು ಹೆಂಗ್ ನಿಮ್ಮ ಹೆಂಡತಿ ಅಲ್ಲ. ಆಮೇಲೆ ಆ ಸನ್ಮಾನ ಬಂದು ಇವತ್ತು ಈ ಸನ್ಮಾನ ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಚಂದ ಆಗಿದ್ದಿವ್ರೆ. ಆದರೆ ಆ ದಿವಸ ಅಂತ ಕೇಳಿದ್ರೆ ಅವ್ರಿಗೆ ಪಾಪ ಗಡಿಬಿಡಿ ನೆನಪು ಹೋಯ್ತು ಅಂತದ್ದು ಗೊತ್ತಿಲ್ಲ. ಈಗ ಮನು ಹೊಂದಾಡಿಯವರಿಗೆ ಸನ್ಮಾನ, ಒಂದು ಕುರ್ಚಿ ತಂದು ಕೂರ್ಸು. ಆ ಕುರ್ಚಿ ಕೂಕಂಬು ಗಲಬಲ ಈ ಹಳಿಯರ ಹೊಲ್ಲಲ್ಗದ ಇತ್ತು, ಗಲಗಲ 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 ಗಲಗಲ. ಒಂದ್ಸರಿ ಮುಂದೆ ಹೋಗ್ತಾ ಅಂತಾರೆ ಒಚ್ಚಾಳಿಸೋದು. ನಾನು ಒಚ್ಚಾಳಿಸಿ ಅಲ್ಗ್ರೆ ಕಾಣ ಅವ ಈಗಲೇ ತೇಲ್ ತಗೊಂಡು ಕುರ್ಚಿ ಮೇಲೆ. ಅದಕ್ಕೆ ಯಾರು ಬಂದರೆ ರೂಮಿ ಹಾಕಿ ಬಾಗ್ಲಾಕಂದು ಹೇಳೋದು. ಅದಕ್ಕೆ ಅಂದು ಹೇಳ್ತಾರಲ್ಲ, ಅಲ್ಲಿ ಕುರ್ಚಿ ಮೇಲೆ ಸುಮ್ಮನೆ ಕೂತೀವಿ. ನಾನು ಹೇಳಿದೆ ಕುರ್ಚಿ ಗಲಗಲ ಅಂತ ತಲೆ ಮಾಡ್ರೆ ಎಂತಾರು ಬೆಚ್ಚಿ ಅಂದು. ಕಡೆಗಂತೂ ಬೆಚ್ಚಿನ ಕುರ್ಚಿ ಸಮ ಆಯಿತು, ಸ್ಟ್ರೈಟ್ ಕೂಕಂಡಾದ್ಮೇಲೆ ಇದೀಗ ಅಂದಾಡಿಯವರಿಗೆ ಸನ್ಮಾನ. ಗಡಿ ಬಿಡಿಂಗೆ ಒಂದು ಮಂಡಿ ಹಾಕು ಇದಿತ್ತಲ್ಲ ಮುಂಡಾಸ ಪೇಟ, ಅದನ್ನು ತಂದಿರು. ಕಡಿಗೊಂದು ಸರ ತಂದಿರು, ಶಾಲು ತಂದದ್ದಲ್ಲ ಹಣ್ಣು ತಂದದ್ದು. ಅದನ್ನೆಲ್ಲ ರೂಮಿಗೆ ಬೆಚ್ಚಿರ. ಅದು ಯಾವ ಮಕ್ಕಳು ಬಿಂದ ಅಲ್ಲ, ಈ ಬಾಲ್ವಾಡಿ ಮಕ್ಕಳೆಲ್ಲ ಡ್ಯಾನ್ಸ್ ಆಯ್ತಲ್ಲ, ಸೊಟ್ಟು ಒರ್ಸ್ಕೊಂಡಿದೆ ಅಂತ ನಾನು ಹೇಳಿ, ಮಕ್ಕಳೇ ನಂಗೆ ಒಯ್ರಿ ಅಂದೇಳಿ. ಕಡಿಗೆ ಅವ್ರು ನನ್ನ ಕುರ್ಚಿಗೆ ಮತ್ತೆ ಅಷ್ಟಕ್ಕೆ ಬಿಡ್ಲೆ, ನೀವು ಇಲ್ಲೇ ಕೂಕಣಿ ಅಂದೇಳಿ ಒಂದು ಹಾರ ಹಾಕಿ ಆ ಮಂಡಿಗೆ ಒಂದು ಪೇಟೆ ಇಟ್ಟು ಬರೇ ನನ್ನ ಒಬ್ಬನೇ ಕೂರ್ಸಿಕ್ಕೆ ಅವ್ರು ಓದುವಷ್ಟು ಬಗೆ ತಂದಾಡಿಯವರು ಹಾಗೆ ಮಾಡಿದ್ರು, ಅಂದಾಡಿಯವರು ಹೀಗೆ. ನನಗಾರು ಹೊಸೀನ ಚಿಕ್ಕಕ್ಕೆ ಒಳ್ಳಿ ಕಣಗಿದ್ರು ಒಂದು ಸ್ವರ ಮಂಡಿಗೆ ಒಂದು ಟೊಪ್ಪಿನ ಬರ್ದು ಹೀಗೆಲ್ಲ ಕಡಿಗೆ ಅಂತೆಲ್ಲ ಮಾಡಿ ತಂದು ಶಾಲೆ ಹಾಕಿ ಹಣ್ಣು ಕೊಟ್ಟರು. ಹಣ್ಣು ಕೊಟ್ಟು ಎಲ್ಲ ಆದಮೇಲೆ ಇದೀಗ ಹಂದಾಡಿಯವರಿಗೆ ಸನ್ಮಾನವಾಗಿದೆ. ತಾವು ದಯವಿಟ್ಟು ವೇದಿಕೆಯಿಂದ ನಿರ್ಗಮಿಸಿ ಅಂತ ಕೆಳಗೆ ಹೋಗಿ ಮೆಟ್ಟು ಹಾಯ್ಕಣಕಲ್ಲ ಅಂತ ಕಾಂತಿ. ಆ ಕುರ್ಚಿ ಗಲಬಲ ಅಂತಿಲ್ಲ, ಆ ಕುರ್ಚಿ ಸಂದಿಗೆ ನಾನು ಮೆಟ್ಟನ್ನೇ ಕೊಟ್ಟದಿಲ್ಲ. ಇಂಥ ಸನ್ಮಾನ ಬೇಕಾ? ಅಲ್ಲಲ್ಲ ಕಾಂತಿ, ಆ ಮೆಟ್ಟಿನ ಕಾಂತಿ ಇಲ್ಲಿಂದಲ್ಲಿ ಭೂಗೋಳದನ್ನು ಕಂಡಂಗೆ ಇತ್ತಲ್ಲ, ಇಲ್ಲಿಂದ ಎಲ್ಲರಿಗೂ ತೋರದ್ದ. ದುರ್ಬಿನ ಒಂದಿಲ್ಲ ಅದ, ಇಡೀ ಕಾಂಪ್ರ ಹಾಕೊಂಡು ಹೋಯ್ಕೊಂಡು ಮೆಟ್ಟಿ ಬರೀ ಕಾಲ ಮಕ್ಕಿತ್ತೆ. ಅದಕ್ಕೆ ಕಡೆ ಸನ್ಮಾನ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೀವು ಮಾತಾಡಿ ಅಂದ್ರೆ ಮಾತಾಡೋಕೆ ಶುರು ಮಾಡಿದೆ. ಮಾತಾಡೋಕು ಮತ್ತೆ ಹೇಳಿದ್ರೆ ಹಂದಾಡಿಯವ್ರೆ ಒಂದು ಅನೌನ್ಸ್ಮೆಂಟ್ ಇತ್ತು. ಎಂತ ಹೇಳಿ ಎಂತಿಲ್ಲ, ನೆಕ್ಸ್ಟ್ ಯಕ್ಷಗಾನ ಇತ್ತಲ್ಲ, ಚಂಡಿಯರು ಬರಲಿಲ್ಲ ಮರ್ರೆ. ಮೊದಲೇರಾರು ಬಿದ್ಕಲ್ಕಟ್ಟೆ ಅಕ್ಷಯಾಚಾರ್ಯರು ಬಂದಿರು, ಚಂಡಿಯರು ಒಂಚೂರು ಬರಲಿಲ್ಲ. ಅವ್ರು ಎಲ್ಲಿದ್ರು ಕಾಣಿ ಫೋನ್ ಮಾಡಿ ಅಲ್ಲ ಒಂದು ಅನೌನ್ಸ್ ಮಾಡಿ ಅಂದರು. ಚಂಡಿಯವ್ರು ಎಲ್ಲಿದ್ರು ಒಂಚೂರು ವೇದಿಕೆಗೆ ಬರಲಿ ಅಂತ ಚಂಡಿಯರು ತಪ್ಪಕ್ಕೋ ನನ್ನ ಮಾತು ಶುರು ಮಾಡೋಕ್ಕೋ ಹಂದಡಿಯರು ಇನ್ನೊಂದು ಅನೌನ್ಸ್ಮೆಂಟ್ ಇತ್ತಂದ್ರೆ ಎಂತ ಕೇಳಿ, ನಾವಲ್ಲಿ ಯಕ್ಷಗಾನಕ್ಕೆ ಆ ತೆರೆಯುವಲ್ಲಿ ತಂದಿತ್ತು ಮಾರ್ರೆ, ಎಲ್ಲಿ ಬೆಚ್ಚಿರೋದು ಗೊತ್ತಿಲ್ಲ, ಒಂಚೂರು ಅನೌನ್ಸ್ ಮಾಡಿ ಯಕ್ಷಗಾನಕ್ಕೆ ತೆರೆಯುವಲ್ಲಿ ಎಲ್ಲಿತ್ತು ತಂದು ಕೊಡಿ ಅಂದೆ. ಆಯ್ತು, ನಾನು ಮನು ಹೊಂದಾಡಿ ಇದೀಗ ನಿಮ್ಮ ಮುಂದೆ ಮಾತಾಡ್ತೇನೆ ಎಂಬ ಮತ್ತು ಒಡಬಂದು ಅಂದಾಡಿಯರೆ ಇನ್ನೊಂದು ಅನೌನ್ಸ್ಮೆಂಟ್ ಇತ್ತು. ಎಂತ ಕೇಳಿ, ಕಡೆಗೆ ಸ್ಮರಣಿಕೆ ಕೊಡೋಕೆ ಸ್ಮರಣಿಕೆ ತರಲಿಲ್ಲ, ಒಂಚೂರು ಸ್ಮರಣಿಕೆ ಎಲ್ಲಿತ್ತಂತ ಕೇಳಿ. ಸ್ಮರಣಿಕೆ ಎಲ್ಲಿದ್ರು ಕೂಡ ಜವಾಬ್ದಾರಿ ಇದ್ದವರು ತಂದು ಕೊಡಬೇಕು. ಅಲ್ಲೇ ಸ್ಮರಣಿಕೆ ಬಂತು ಅಂತ ಜರದ್ನ ಕಾಣಲ. ಕಡೆ ಮತ್ತೆ ಶುರು ಮಾಡೋಕು ಮತ್ತೊಬ್ರು ಒಡ ಬಂದರು. ಹಾಯ್ ಅಂದಾಡಿಯರೆ ಎಲ್ಲ ಆಯ್ತು ಮಾರ್ರೆ, ಕ್ಯಾಟ್ರಿಂಗಿನವರೆಲ್ಲ ಬಂದಿರು, ಸೌಂಡ್ಗಿಂತಾರಲ್ಲ ಸೌಂಡ್ ಒಂದು ತಪ್ಪು ಕೇಳಿ. ನಾನು ಅಲ್ಲಿಂದ ಇಲ್ಲಿ ಬಸ್ ಹತ್ಕೊಂಡು ಬಂದು ಇವ್ರ ಸೌಂಡ್, ಇವ್ರ ಸ್ಮರಣಿಕೆ, ಇವ್ರ ಹಣ್ಣು, ಇವ್ರ ಶಾಲೆ, ಇವ್ರ ಮೆಟ್ಟು ಇದನ್ನೇ ಕಾಮ್ದಾಯ್ತಲ್ಲ ಅಂದೇಳಿ ನಾನು ಹಣ್ಣು ಅದೊಂದು ಸೌಂಡ್ ಅಂಬರೆ ಕ್ಯಾಟ್ರಿಂಗಿನಲ್ಲಿ ತಗೊಂಡು ಬನ್ನಿ ಅಂದು. ಇಷ್ಟೆಲ್ಲ ಅನೌನ್ಸ್ಮೆಂಟ್ ಆದಮೇಲೆ ಒಲ್ಲಿದ್ದರ ಮಂಡಿಗೆ ಎಂತ ಎಣಿಸ್ತು, ಇವ ಅನೌನ್ಸ್ಮೆಂಟಿಗೆ ಬಂದದ್ದು ಅಂತೇಳಿ. ಅಷ್ಟೊತ್ತಿಗೆ ಒಂದು ಹಳಿ ಹಿಂಗ್ಸಿ ಅದಕ್ಕೆ ಬಂತು. ಎಂತ ಕೇಳಿ ಒಂದು ಮೆಟ್ಟು ಹಿಂಗೆ ಹಿಡ್ಕಂತು ಹೊರಗಡೆ ಅಂತೂ ಕಟ್ಟಿ ಆಯ್ತು ಕಂತ. ಎಂತ ಕೇಳಿ ನಂದು ಒಂದು ಮೆಟ್ಟಿಲ್ಲ, ಇದ್ರ ಜೊತೆ ಇನ್ನೊಂದು ಮೆಟ್ಟಲ್ಲೆಲ್ಲ ಇದ್ರ ಒಂಚೂರು ಕೊಡು ಕೇಳ ಮಗ. ನನಗೆ ಮೆಟ್ಟಿನ ಸುದ್ದಿ ಮಾತಾಡೋದೇ ಬೇಡ್ದಂದು ಸುಮ್ಮನೆ ಹಾಕೊಂಡು ಕಂಡು ಕಡಿಕೆ ಹೇಳ್ತೀಯ ಒಂದು ಮೆಟ್ಟು ತಗೊಂಡು ಮೇಲೆ ಬರ್ತದೆ ಯಾಕಂಡ್ರೆ ಅಂದ್ರೆ ಎಲ್ಲರಿಗೂ ತೋರಿಸೋದು ಎಂತ ನೀವೇ ಕಡಿದೆ ಅಂತಾಗೆ ಒಟ್ಟಿಗೆ ಹೋಗಿ 7-11 ಆದ ಅಂದೇಳಿ ನಿಮಗೆ ಏನೇ ಇರಲಿ ಇವ್ರೆ ಆ ಹಿಂಗ್ಸ್ ಏನು ದೊಡ್ಡ ಚಂದ. ನೀವು ಬದಿ ಹಿಂಗೆ ಕೂಕೊಂಡು ಯಾರೆಲ್ಲ ರೆಕಾರ್ಡ್ ಮಾಡ್ತಿರೋ ಅದು ನಿಮ್ಮ ಹತ್ರ ಬೆಚ್ಕೊಂಡು ಎಲ್ಲೂ ಕಳಿಸ್ಬೇಡಿ, ನಿಮ್ಮ ಹತ್ರ ಇರಲಿ. ಮತ್ತು ಇಲ್ಲಿದ್ದದನ್ನೆಲ್ಲ ಹ್ಯಾಂಗ್ ಊರು ಬದಿ ಹಾಕ್ತಲೆ ಇರಲಿ. ಆದರೆ ಈ ಕೆಲವು ಅನೌನ್ಸ್ಮೆಂಟ್ಗಳಕ್ಕಿಂತ ಎಲ್ಲ ನಮ್ಮ ಬಾಯಲ್ಲಿರುವ ಅನೌನ್ಸ್ಮೆಂಟ್ ಇವತ್ತು ಹತ್ತು ಟಿ ವಿ ಹೆಂಗೆ ಬಪ್ಪಂತ ಅನೌನ್ಸ್ಮೆಂಟ್ ಭಗವಂತ. ಮೊನ್ನೆ ಬಂದು ಮಳೆಗೆ ಎಂತೆಂಥ ಅನೌನ್ಸ್ಮೆಂಟ್, ರಣಚಂಡಿ ಮಳೆ, ಆಶ್ಲೇಷ ಮಳೆ ಕೇಳಿದಿ, ಪುಷ್ಯ ಕೇಳಿದಿ, ಪುನರಸು ಕೇಳಿದಿ, ಆದ್ರಿ ಕೇಳಿದಿ, ಅನುರಾಧ ಕೇಳಿದಿ, ಜ್ಯೇಷ್ಠ ಕೇಳಿದಿ. ರಣಚಂಡಿ ಮಳೆ, ಮೊಸಳೆ ಬಾಯಿ ಮಳೆ, ದೋ ಮಳೆ, ಕೂರ್ ಮಳೆ. ಮಳೆಗೆ ನಾಯಿ ಬರ್ತಲ್ಲ ಮೇಲಿಂದ. ಮತ್ತೆಂತಂಬರು
ಧಾರಾಕಾರ ಮಳೆ, ವರುಣನ ಆರ್ಭಟ. ಏನಿವರು ಟಿ ವಿ ಒಳಗೆ ಬಂದು ಜಂತಳಿಸಿದ್ದಾರೆ, ಅವ್ರ ಮಾರಿಗೆ ಏನು ಒಂದು ಹನಿ ಬೀಳಲ್ಲ. ಆಮೇಲೆ ಮತ್ತೆಂತಂದ್ರೆ ಅದೊಂದು ಆರ್ಭಟ, ಬಾಡ್ಸ್ ಇಲ್ಲ ಮಳೆ, ಡೈನೋಸಾರ್ನ ಮಳೆ, ಎಂತೆಂಥ ಆ ಮಳೆ ಈ ಮಳೆ. ನಮ್ಮ ಕುಂದಾಪುರದಲ್ಲಿ ಎಂಥದ್ದು ಹೇಳ ಒಂದೇ ಹೇಳದೆ ಹಪ್ಪು ಮಳೆ. ಪೆಟ್ರಿಗೆ ಗೊತ್ತಾಯ್ತದೆ ಎಷ್ಟು ರಗಳಿ ಮಳೆ ಅಂತ, ಹಪ್ಪು ಮಳೆ. ಈ ಬೋರ್ಡ್ ಎಲ್ಲ ಬರುವುದಂದ್ರೆ ಈ ಟಿ ವಿ ಅನೌನ್ಸ್ಮೆಂಟ್. ಓ ಹೊಟ್ಟಿಲ್ಲ, ಅದಕ್ಕೆ ಈ ಟಿ ವಿ ಒಳ್ಳೆ ಕಾರ್ಯಕ್ರಮಗಳು ಬರ್ತಂತ ನಾವು ಒಳ್ಳೇದು ರಿಸೀವ್ ಮಾಡ್ಕೊಳ್ಳೋ. ಮೊನ್ನೆಯವರು ಯಕ್ಷಗಾನಕ್ಕೆ ಅವಮಾನ ಮಾಡಿದ್ರು ಅಂತ ಹೇಳಿದ್ರೆ ಅಂಥದ್ದು ಟಿ ವಿಯಲ್ಲಿ ಆಗಬಾರ್ದು ಇವ್ರಿ. ಮತ್ತು ಅದು ಬರುವ ಕಾರ್ಯಕ್ರಮಗಳು ಹಾಗೆ ಇರುತ್ತೆ. ಈಗ ಮೊನ್ನೆ ಯಾವ ಚಾನಲ್ಗೆ ಏನೂ ಗೊತ್ತಿಲ್ಲ ನನಗೆ, ನಾವೀಗ ಆ ಚಾನಲಿನ ಹೆಸರು ಹೇಳಿ ಎಂಥವ್ರು ಕಾಮಿಡಿ ಮಾಡಿದ್ರೆ ನನ್ನ ಮೇಲೆ ಹಿಡ್ಕೊಂತಾರೆ. ನಾಳೆ ನೀವು ಯಾರೂ ಇಲ್ಲ, ನಾಳೆಗೆ ಇಲ್ಲಿ ಯಾರೂ ಇಲ್ಲ. ಆದರೂ ಒಂದು ಧೈರ್ಯದಂಗೆ ಹೇಳಿಬಿಡ್ತೀವಿ, ಯಾಕಂದ್ರೆ ಅವ್ರು ಮಾಡಿರಲ್ಲ ಅದಕ್ಕೆ ಹೇಳೋದು. ಜೀ ಕನ್ನಡದಂಗೆ ಅವ್ರಿಗೆ ನಾಗದೋಷ, ಒಂದಲ್ಲ ಒಂದು ನಾಗದೇವರ ಧಾರಾವಾಹಿ ಇಲ್ಲದೆ ಇತ್ತ ಕಾಣಿಸ್ತಾರೆ, ಒಂದಲ್ಲ ಒಂದು. ಕಲರ್ಸ್ ಕನ್ನಡದವರಿಗೆ ಸ್ತ್ರೀ ದೋಷ, ಒಂದು ಹೆಂಗಸರನ್ನ ಗೋಳ ಹಾಕುವುದಂದ್ರೆ ಭಗವಂತನೇ ಅಯ್ಯಯ್ಯೋ. ಯಾಕಂದ್ರೆ ಯಾವ್ದಾರ ಒಂದು ಧಾರಾವಾಹಿ ಮದಿ ಆಯ್ತು ಅಂದೆ ಅನ್ಸ್ಕೊಂಡು, ಮದಿಗೆ ಹಂಸ್ಕೊಂಡ್ರೆ ಅಂದೆ ಅನ್ಸ್ಕೊಂಡು, ಮದಿ ಆತೇ ಇಲ್ಲ, ಮದಿ ಆತೇ ಇಲ್ಲ, ಬೈಕಿ ಮದಿ ಹಂಸ್ಕೊಂಡ್ರೆ ಅನ್ಸ್ಕೊಂಡು. ಅಲ್ಲೇ ಡಾಕ್ಟ್ರಿಗೆ ಫೋನ್ ಮಾಡಿ ಅವಳಿಗೆ ಮಗು ಹೇಗೆ ಹುಟ್ಟುತ್ತದೆ ಅಂತ ನಾನು ನೋಡ್ಕೊಳ್ತೇನೆ, ಅವಳು ಹೆರುವುದೇ ಇಲ್ಲ ಅಂತ ಎಂಗೇಜ್ಮೆಂಟ್ ತಂದು ಮಾಡಿ. ಎಂಗೇಜ್ಮೆಂಟ್ ಒಂದೇ ಗಂಡು ಬರ್ತಲ್ಲ, ಒಂದೇ ಹೆಣ್ಣು ಬರ್ತಲ್ಲ, ಯಾವ್ದಾರಿಗೂ ಮದಿ ಪೂರ್ತಿ ಆದದ್ದು ಎಲ್ಲೂ ಇಲ್ಲ ನಾ ಕಾಣಿ. ಅದಕ್ಕೆ ಅದ್ರಂಗೆ ಒಂದು ಸರಿಯಾಗಿ ಮಂಗಳ ಗೌರಿ ಮದಿ, ಅದ್ರಂಗೆ ಆ ಪೊಲೀಸಿ ಮಂಡಿ ಸರಿ ಇದ್ರೆ ಇವಳಿಗಿಲ್ಲ, ಇವಳಿಗಿದ್ರೆ ಪೊಲೀಸಿಗಿಲ್ಲ, ಇಬ್ಬರಿಗೂ ಮಂಡಿ ಸರಿ ಹಾಕೋದ್ರೊಳಗೆ ನಮ್ಮನ್ನು ಯಾವೆಲ್ಲ ಮನೆ ಬಿಟ್ಟು ಓಡಿ ಹೋಗ್ತಾನೆ ನನಗೂ. ಇದೆಲ್ಲ ಯಾವ ಚಾನಲ್ ಹೆಸರು ಹೇಳೋಕ್ಕಾಗ ವಿಡಿಯೋ ಮಾಡ್ತಾರೆ, ನಾಳೆ ಬೇಕಾದ ನಮ್ಮ ಸಾಕ್ಷಿಗಳು. ಅದಕ್ಕೆ ಈ ಬೋರ್ಡ್ ಕಲರ್ಸ್ ಕನ್ನಡ ಅನ್ನೋದಲ್ಲದೆ ನಮ್ಮನೆ ಟಿ ವಿ ಹೆಸರು ಕಲರ್ ಅಂತ, ಕಲರ್ ಟಿ ವಿ ಅಂತ. ಅದಕ್ಕೆ ಈ ಬೋರ್ಡ್ ಬರೆಯೋದು ಟಿ ವಿಲೆಲ್ಲ ಅನೌನ್ಸ್ಮೆಂಟ್ಗಿಂತ ಕೆಲವು ಬೋರ್ಡ್ ಬರುವುದೆಲ್ಲ ಭಾರಿ ಲೈಕ್ ಇರೋದು. ಕಾಡಾನಿ ದಾಳಿಗೆ ಪಂಚಾಯತ್ ಅಧ್ಯಕ್ಷ ಬಲಿ, ಪಿ ಡಿ ಓರ್ ಬಿಟ್ಟು ಹತ್ತೀತದ ಆನಿ ಪಿ ಡಿ ಓರ್ ಬಿಟ್ಟು ಹತ್ತ. ಮತ್ತೆಂತಂದ್ರೆ ಒಯ್ ನಮ್ಮ ಫಾರೆಸ್ಟ್ ಏರಿಯಾದಂಗೆಲ್ಲ ಕಾಣುತ್ತೆ, ಅಲ್ಲಿ ಬೋರ್ಡ್ ಬರ್ದಾಕೋದು ಕೊಲ್ಲೂರು, ಜಡ್ಕಲ್ಲ, ಹಾಲ್ಕಲ್ಲ, ಮಧೂರು, ಈಚೆಗೆ ಚಿತ್ತೂರು, ಇಡೂರು, ಮಾಣಕಟ್ಟೆ ಹತ್ರಲ್ಲ ಆ ಕಾಡಿಗೆಲ್ಲ ಬೋಳಂಬಳಿಗೆಲ್ಲ ಹಾಕೋತೀನಿ ಬೋರ್ಡ್ ಹಾಕೋದು ಕಾಣುತ್ತೆ, ಹಳಿ ಹಳಿ ಬೋರ್ಡ್. ಇಲ್ಲಿ ಹುಲಿ ಚಿರತೆಗಳಿದ್ದಾವೆ, ನಿಧಾನವಾಗಿ ಚಲಿಸಿ. ತಪ್ಪು ಹಂಗೆ ಯಾರಾದ್ರು ಹಾಕ್ತಾರ? ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಶಾಲೆಗೆ ಹೋದಾರಲ್ದವ್ರು OAS KAS BSc ಎಲ್ಲ ಮಾಡಿದ್ರೆ ಹಂಗೆ ಹಾಕ್ತಾರ. ಒಂದು ದೋಯ್ ಅಂತ ಅದ್ರೂ ಮತ್ತೊಂದು ಹೆಂಗೆ ಹೇಳೋದು ಹೋಯ್ ಮೇಲೆ ಕೇಳ, ಈಗ ಬತ್ತಾ ಮುಗಿತು, ಈಗ ಬಪ್ಪಗೆ ನಾನು ಅಲ್ಲೇ ಇದ್ದೀನಿ, ಆ ನೆಗಿಕಣ್ ಈಗ ಬತ್ತಾ ಮುಗಿತು. ಈಗಿನ ಹುಡುಗರ ಮಕ್ಕಳದೆಲ್ಲ ಹೇಳೋ ಬತ್ತಿಲ್ಲ, ಈಗ ಇದ್ದವು ಕಡೆಗಿರುವುದಿಲ್ಲ. ಆಯ್ತು, ಅದು ಎಂತ ಕಂದೇಳಿ ನಾ ಅಂದಾಜು ಮಾಡೋತೀರ. ಆ ಕಾರ್ತಿಕ್ ದೀಪೋತ್ಸವದ ಪಟಕ್ಕೆ ನನ್ನ ಪಟನ ಹೀಗೆ ಮಟ್ಟಿ ಶೇಪಂಗೆ ಪಟ ಹಾಕಿ, ದೀಪೋತ್ಸವ ಅಲ್ಲ, 7 ಕಾಲು ದೀಪ, ಒಂದು ಹೂಗಿನ ಚೆಂಡು ನಮ್ಮ ಪಟ ಕೊಡದಲ್ಲ ವೆಚ್ಚ. ಬಹುಶಃ ಅವ್ರಿಗೆ ಓದು ಬರಲಲ್ಲ, ಮತ್ತೆ ಹುಟ್ಟಿ ಬಾ ಅಂತ ಹಾಕಿರಂದು ಎಣಿಸಿರೇನು. ಒಂದು ರಗಳಿ ಅಂದರೆ ಇರಲಿ, ಆ ಪಟದ್ದು ಅದಿದೆಲ್ಲ ಮತ್ತೆ ನಾನು ಹೆಚ್ಚಿಗೆ ಮಾತಾಡೋಕೆ ಹೊಂತಿಲ್ಲ. ಅವರೇ ಮಾತಾಡ್ತಾ ಹೋದರೆ ಅವುಗಳೇ ಬೇಕಾದಷ್ಟು ಇರುತ್ತೆ, ನನಗೂ ಒಂದು ಸಮಯದ ಲಿಮಿಟ್ ಇರುತ್ತಿಲ್ಲ. ಆದರೆ ನಾವೊಂದು ಮನೆಗೆ ಹೋದಾಗ ನಮ್ಮ ಆಗಳ ಬಾಲಣ್ಣ ಹೇಳಿದ್ರೆ ಕೆಲವೊಂದು ವಸ್ತುಗಳ ವಿಚಾರಗಳು, ನಾವು ತಿನ್ನುವಂಥ ವಸ್ತುಗಳು ಅವುಗಳಿಗೆ ಎಷ್ಟು ಶುದ್ಧ ಇರ್ಕಕ್ಕೆ ಅಂದರೆ ಅಲ್ಲ ಮಾತಾಡಿದ್ರೆ ಇವರು ಒಬ್ಬರೊಬ್ಬರು ಎದ್ದೆದ್ದು ಹರಿತ್ರಲ್ಲ ಎಂತ ಅನ್ಕೋತಾಯಿಲ್ಲ. ಎಲ್ಲಿ ಉಂಟೆ ರಾವ ಎಷ್ಟು ಬೇಗ 8ವರೆಗೆ ನಮ್ಮದಿಗೆ ಇನ್ನೂ ಬೈದಂಗಿದ್ದಾರೆ, ಮನೆ ಬರ್ತೆ ಖಾಲಿ ಆತಲ್ಲ. ಅದಕ್ಕೆ ನಾವು ಮನೆ ಹೆಂಗೆ ಎಲ್ಲ ಹ್ಯಾಂಗಿರ್ಕು, ಮತ್ತು ಮನೆ ವಸ್ತುಗಳು ಹ್ಯಾಂಗೆ ಇಟ್ಕೊಳಕಂತೇಳಿ ಬರೀ ಒಂದು ಅಲ್ಲಿಂದ ಇಲ್ಲಿಂದ ತಪ್ಪದ ತಿಂದೆ ಮಾಡಿದೆ ಎಲ್ಲ ಕೆಲವೆಲ್ಲ ತೆಗೆದು. ಮೊನ್ನೆ ಆ ಮಳೆ ಬಪ್ಪತ್ತಿನ ಒಬ್ಬಳು ಸ್ಟೇಟಸಿಗೆ ಹಾಕಿದಾಳು, ನಮ್ಮ ಮುಂದೆ ಮನೆ ಮಳೆ ಸ್ಟೇಟಸಿಗೆ. ಮಳೆ ಅವಳ ಮನೆ ಮುಂದೆ ಮಾತ್ರ ಬಂದದ್ದ, ನಮ್ಮ ಮನೆ ಬಂದೆ ಅಂತ ಬೋಲ್ಟ್ ನಟ್ಟ ಅದ ಸುತ್ತಿಯ ಅಲ್ಲ ಕೊಲ್ಲ ಜಲ್ಲಿ ಹೊಡಿಯ ನಮ್ಮ ಮನೆ ಮುಂದೆ ಬಂದು. ಮತ್ತೊಬ್ಬಳು ಮೊನ್ನೆ ಸ್ಟೇಟಸ್ಗೆ ಹಾಕಿದಾಳು, ಇದು ನಾನು ಮಾಡಿದ ಬಿಸಿ ನೀರು. ಅದಕ್ಕೆ ಮತ್ತೊಬ್ಬಳು ಕಮೆಂಟ್ ಹಾಕಿದಾಳು, ಬಿಸಿ ನೀರು ಮಾಡುವುದು ಹೇಗೆ? ಬಿಸಿನೀರು ಮಾಡೋದು ಹೆಂಗೆ ಕೇಳಿದ್ರೆ ಹೆಂಗೆ ಬಿಸಿನೀರು ಅತ್ತೆ? ಬಿಸಿನೀರು ಮಾಡೋದು ಹೆಂಗೆಲ್ಲ, ಬಿಸಿನೀರು ಅಳಗಿಗೆ ಇದಕ್ಕೆ ಅವಳ ನುರಿಗೆ ತಗೊಂಡು ಬಿಸಿನೀರು ಮಾಡೋದು ಹೆಂಗೆ ಕೇಳಿದ್ರೆ ಎಲ್ಲಿಗೆ ಹೋಯ್ಲಿ ಒಂದು ಪಟ ತೆಗೆದು ನಾನು
ಕೆಲವು ಮಕ್ಕಳಂತೂ ಬೂತು ಕಂಡಂಗಿರುತ್ತೆ, ಅವ್ನು ಕಾಂಬ ಕೆಡಿಯ. ನಾನು ಐ ಆಮ್ ಆನ್ ದಿ ಬೆಡ್, ಬೆಳಗ್ಗೆ ಬೇಗ ಅಪಸ್ ಮಾರಿ ಸೊಟ್ಟು ತಗೊಂಡು ಬೆಳಗ್ಗೆ ಬೇಗ ಎದ್ದಿರಂದಲ್ಲ. ಹಂಗ ಕೆಲವ್ರು ಹೇಳುವುದೇ ಇಲ್ಲ. ಐ ಆಮ್ ಬ್ರಷಿಂಗ್, ಆ ಹುಲ್ ಜಪ್ಪಿನ ಕೋಲ್ ಕಣಗಿರಲ್ಲ, ಒಂದು ಬ್ರಷ್ ಬಾಯಿಗೆ ಹಾಕೊಂಡು ಜೋಗ ಜಲಪಾತ ಕಣಗೆ ನೊರಿ ಸ್ವರಿತ್ತು ಅದನ್ನು ಬಾಯಿಗೆ ಹಾಕೊಂಡು ಐ ಆಮ್ ಬ್ರಷಿಂಗ್. ಅಯ್ಯಯ್ಯೋ ನಿನ್ನ ಬ್ರಷು, ನಿನ್ನ ಸ್ನಾನ, ನಿಂದಿದು ಅದೆಲ್ಲ ಬೇಕಾದ ಬರೀ ಸ್ಟೇಟಸಿಗೆ ಆಗ್ತಾ ನಮ್ದು ಮಕ್ಕಳ. ಮತ್ತೊಬ್ಬರು ಮೊನ್ನೆಯವರು ಫೋಟೋ ತಗೊಂಡು ಈ ಸೆಗಣಿ ಫೋಟೋ ತೆಗೆದ ಸ್ಟೇಟಸಿಗೆ ಹಾಕಿದ ಈ ಯೂಟ್ಯೂಬ್ ಮತ್ತೊಬ್ಬಳದು. ಇದು ವಾಟ್ ಈಸ್ ದಿಸ್? ಇದು ಸೆಗಣಿ. ಸೋ ನೈಸ್, ಸೆಗಣಿ ನೈಸೇ. ಸೆಗಣಿ ದೊರಕಿಪ್ಪೇನು ಹೋರಿ ಜಲ್ಲಿ ತಿಂತಿಲ್ಲ, ಕಲ್ಲಿ ಜಂಬಿಟ್ಗಿ ತಿಂತ ಸೆಗಣಿ ನೈಸೇ. ನಮ್ಗೆ ಯಾವ್ದ್ರ ಪರಿಚಯ ಇಟ್ಕೊಂಡಲೇ ಗೊತ್ತಲ್ಲ. ಮನೆಗೆ ತಿಂಬುದು ಅರುವಾಣಿ ಪ್ಯಾಟಿಂದ ಹಣ್ಣು ತಂದ್ರೆ ನಮಗೆ ಭಾಳ ಗೌರವ. ನಮ್ಮ ಗುಡ್ಡಿಗೆ ಹಣ್ಣು ಇತ್ತು, ನಾವು ತಿಂತಿಲ್ಲ. ದುರ್ಕ್ಲಣ್ಣು ನಮ್ಗೆ ಹಣ್ಣು ಎಷ್ಟು ಬೇಕು ಹೇಳಿ ನಮ್ಮ ಗುಡ್ಡಿಗಾರೆ. ದುರ್ಕ್ಲಣ್ಣು, ದ್ಯಾಗಳಣ್ಣ, ಹಾಯಿನಣ್ಣು, ಹುಳುಗಿನಣ್ಣು, ಹೆಸಿನಣ್ಣು, ಗರ್ಲಣ್ಣ, ಗರ್ಚಿನಣ್ಣು, ಗಂಗಮ್ಮನಣ್ಣು, ಪುಳ್ಕಟ್ಟಣ್ಣ, ಔಂಟಿ ಹಣ್ಣು, ಹತ್ತಿ ಹಣ್ಣು, ಸೂರಿ ಹಣ್ಣು, ಚಳ್ಳಿ ಹಣ್ಣು, ಕೆಸ್ಕರಣ್ಣು, ಕಾಕಿ ಹಣ್ಣು, ಜುಳ್ಕನಣ್ಣು, ಜಡ್ಬಣ್ಣು, ನ್ಯಾಮರಣ್ಣು, ಬಂದೆಳ್ಳಣ್ಣು, ನೇರಳಣ್ಣು, ಚಾರಣ್ಣು, ಚಾಪ್ಕರಿ ಹಣ್ಣು, ಎಷ್ಟು ಹಣ್ಣು ಬೇಕು. ಅದು ಬಿಟ್ಟರೆ ಗಾಯ ಹಣ್ಣು ಬಿಡಲ್ಲ, ಗಾಯ ಹಣ್ಣು ಇತ್ತು. ಗಾಯ ಹಣ್ಣು ಎಲ್ಲ ಬದಿ ಮಾತಲ್ಲ. ಇದು ಗುಡ್ಡಿಂಗ್ ಆಫ್ ಹಣ್ಣು. ನಾ ಎಂತಂದ್ರೆ ಯಾವ್ದು ಪ್ಯಾಕೆಟಿಂಗ್ ಬೆಚ್ಚದು ಕಿವಿ ಹಣ್ಣು ತಗೋಬಪ್ಪದ. ಇದರಲ್ಲಿ ವಿಟಮಿನ್ ಸಿ ಡಾಕ್ಟ್ರ್ ಹೇಳಿ. ಗುಡ್ಡಿಗೋರ ಗರ್ಚಿನ ಹಣ್ಣಿಗೂ ವಿಟಮಿನ್ ಸಿ. ನಮಗೆ ಗರ್ಚಿನ ಹಣ್ಣು ಸಸಾರ ಗುಡ್ಡಿ ಮೇಲಿತ್ತು, ಅದನ್ನೆಲ್ಲ ಮಂಗ ತಿಂತ ತಗೊಂಡು ನಾವು ತಿಂತ. ನಾಳೆ ಫಾರಿನ್ ಅವ್ರು ತಗೊಂಡು ಗರ್ಚಿನ ಹಣ್ಣನ್ನು ಎಲ್ಲರೂ ಅಡ್ವರ್ಟೈಸ್ ವಾಟ್ ಇಸ್ ಇಟ್ಸ್ ಗರ್ಚಿನ ಹಣ್ಣು ಅಂದ್ರೆ ನಂಬದಿರೆಲ್ಲ 100 ರೂಪಾಯಿ ಕೊಟ್ಟು ಮಲ್ಲದ ಹಣ್ಣಿ ತಗೊಂಡು. ನಮ್ಗೆ ಟಿವಿ ಹೆಂಗೆ ನಮಗದು ಇಂಗ್ಲೀಷ್ ಹೆಂಗೆ ಮಾತಾಡ ಹಂಗಾರೆ ಮಾತ್ರ. ಇದು ಗರ್ಚಿನ ಗರ್ಚಿನ ಅನ್ಸುಟ್ಟು ಗರ್ಚಿನ ಹಣ್ಣ ಸುಡ ಅದ ನಂತರ ಇದು ಬುಕ್ಕಿ ಹಣ್ಣು. ಅಂದು ಬುಕ್ಕಿ ಹಣ್ಣಕ್ಕೆ ಅಂತ ಅದೇ ಬುಕ್ಕಿ ಹಣ್ಣು ಲೈಕ್ ಮಾಡಿ ಪ್ಯಾಕ್ ಮಾಡ್ಕೊತೀನಿ. ವಾಟ್ ಈಸ್ ದಿಸ್? ಇಟ್ ಇಸ್ ಬುಕ್ಕಿ ಹಣ್ಣು ಅಂದ್ರೆ ಸರ್ ಒಂದೊಂದು ಬುಕ್ಕಿ ಹಣ್ಣು 100 ರೂಪಾಯಿ ಕೊಟ್ಟು ತಗೊಂಡ್ರೆ ನಾನು ಹೆಸರು ಸುಳ್ಳು ಮಾಡ್ಕೊಂತೀನಿ. ನಾನು ಎಷ್ಟು ಬೇಕಂತವೆಲ್ಲ ನಮಗೆ ಇಂಗ್ಲೀಷಿಗೆ ಮಾತಾಡಿ ಈಗ ಕೆಲವು ಶಬ್ದ ಸಿಕ್ಕುವುದಿಲ್ಲ. ಈ ಮೆಟ್ರೋದಂಗೆ ಬಪ್ಪತ್ತಿನ ಕಾಣಿ ಅದೆಲ್ಲ ಕಂಪ್ಯೂಟರ್ ಫೀಲ್ಡ್ ಅದು. ನಾಗಳು ಒಳ ಬರ್ತತ್ತೆ ಒಂದು ಸ್ಟೇಷನ್ ಹೆಸರು ಓದಿ ಹೇಳುತ್ತಪ್ಪ ಎಂತಮ್ಮ ಪಿನ್ ಅಂದ್ರೆ ಪೈಣ್ಯ ಎಷ್ಟು ಬೇಕು. ನಮ್ಮ ಊರಂಗೆಲ್ಲ ಈ ಮೆಟ್ರೋದಂಗೆ ಹಿಂಗೆ ಹೆಸರು ಹಾಕಿದ್ರೆ ಊರಂಗೆ ನೆಡುವುದೇ ಇಲ್ಲ, ಹಳಿಯರ್ ಬಸ್ ಇಡುವುದೇ ಇಲ್ಲ. ಟೆಟ್ಟೆ ಮಣೂರು ಅಂದ್ರೆ ಎಲ್ಲಿಗೆ ಹಾಪದೇವ್ರ ಟೆಟ್ಟೆ ಮಣೂರು ಅಂತ. ಮತ್ತು ಈ ಲೊಕೇಶನ್ ತಗೊಂಡೆಲ್ಲ ಹಾಪದಿರುತ್ತೆ ಕಾಣಿ ಅದು ಬರೇ ಕಣ್ಕಟ್ಟು. ಕೆಲವು ಲೊಕೇಶನ್ ಯಾರು ಅದು ಬಾಯಿ ಕಳದೇ ಬರ್ತಲ್ಲ. 300 ಕಿಲೋಮೀಟರ್ ಲೆಫ್ಟ್, 300 ಕಿಲೋಮೀಟರ್ ಲೆಫ್ಟ್ 3-4 ಟರ್ನ್ ಇರುತ್ತೆ ಬೆಂಗಳೂರು ಅಂತ ಪ್ಯಾಟಿಂಗ್. ಟು ಗೋ ಸ್ಟ್ರೈಟ್ ಟೇಕ್ 500 ಮೀಟರ್ ಲೆಫ್ಟ್. ಎಲ್ಲಿ ಲೆಫ್ಟ್ ಹೊಲಕ್ಕೆ ಹಾಕೋದು ಹೋಯ್ ನಾವಾಗಳ ಮಧ್ಯಾಹ್ನ ಉಣ್ತಾರೆ ಎಲ್ಲೆಲ್ಲ ಕಡೆ ಯಾರ ಮನೆಗೆ ಉಣ್ಕ ಬರ್ತಾರೆ ಕಡೆಗೆಲ್ಲ ಹೋಗಿ ಉಣ್ತಲ್ಲ ಅದಕ್ಕಲ್ಲ. ಆದರೂ ಈ ಲೊಕೇಶನ್ ಹುಡ್ಕೊಳಪ್ಪ ಅಂತದ್ದು ಇಂಗ್ಲೀಷ್ ಇದು ಮಾಡುವಂಥದ್ದು ಅದಲ್ಲ. ನಮಗೆ ನಮ್ಮದೇ ಆದಂಥ ಒಂದು ಸಂಸ್ಕೃತಿ ಇರುತ್ತೆ. ಮನೆಗೆ ಮಕ್ಕಳು ಅವರು ಇವರು. ಮತ್ತು ನಾವೀಗ ಮೊಬೈಲಿಗೆ ಬಿದ್ದು ಏನಾಯ್ತು ಕಂಡ್ರೆ ನಮಗೆ ಬೇರೆ ಏನೋ ಬೇಕಾಗ್ತಿಲ್ಲ. ನೀವು ಕುಂದಾಪುರದವರು ಮೊದಲು ನಮ್ಮ ಸಂಸ್ಕೃತಿ ಹೆಂಗೆ ಪತನ ಆಯ್ತು ಕಂಡ್ರೆ ಮಾತಾಡುದಾ? ಹಾಂ, ಯಾಕಂದರೆ ಕೊಟ್ಟದ್ದು ಲೇಟ್ ಆಯಿತು, ನಿಮಗೂ ತಡ. ಯಾಕಂದ್ರೆ ಊರು ಬದಿಗೆ ಇಷ್ಟೊತ್ತಿಗೆಲ್ಲ ಚುಮಣಿ ನೆಂಗ್ಸಿ ಮೊನ್ಕಂಬ ವ್ಯಾಪಾರ, ಇಲ್ಲೆಲ್ಲ ಹಗಲು ರಾತ್ರಿ 2-1 ನಮಗಾಗಲ್ಲ. ಇಷ್ಟೊತ್ತಿಗೆಲ್ಲ ಮೊನ್ಕಂಬ ಹೊತ್ತಾಯಿ ಕಡೆ ಇನ್ನು ಅರ್ಧ ಗಂಟೆ ತಡೆದ್ರೆ ಕಣ್ಕೂರತ್ತೆ. ನಾ ಇಲ್ಲೇ ಮೊನ್ಕಂತೀವಿ ಮಾಯಿಗಡ್ಡೆ. ಒಂದು ಮನೆಯೊಳಗೆ ಹೊರೆ ಆಗಳಿಕೆ ಅಥವಾ ನಮ್ಮ ಕುಂದಾಪುರದ ಆಚಾರ ವಿಚಾರ ಸಂಸ್ಕೃತಿಗಳೆಲ್ಲ ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ವಸ್ತುಗಳು ನಮ್ಮ ಮನೆಯಲ್ಲಿ. ಆದರೆ ಈಗ ನಮ್ಮ ಬಾಲಣ್ಣ ಹೇಳ್ದಂಗೆ ಅದು ಯಾವುದೂ ಇಲ್ಲ. ಒಂದು ಮನೆಯೊಳಗೆ ಆಗಳಿಕೆ ಹೊರೆ ಅಳಗಿ ಮಡ್ಕಿ ಇರ್ಕಿ ಚಿಪ್ಪು ಚಾರಿ ಚೆಂಬು ಚೆರ್ಗಿ ಸೊಲ್ಗಿ ಒಣಕಿ ಜಿಡ್ಕಿ ಕುಡ್ಕಿ ಕುಕ್ಕಿ ಕೊಕ್ಕಿ ಕ್ವಾರ್ಕಿ ಸಿಕ್ಕ ಸಿಬ್ಬು ಸಂಕ ಸಂಚಿ ತೊಡ್ಕ ತೊಡಮಿ ಕೇಲ ನೊಗ ಹಾರಿ ಗೋರಿ ಗೆರ್ಸಿ ಗೊರ್ಬು ಪೆಟ್ಟಿಗೆ ಪತ್ತಾಸು ಪಡ್ಗ ಮಣ್ಣಡ್ಗಿ ಕಣ್ಣಡ್ಗಿ ಬೆತ್ತಡ್ಗಿ ಮಣ್ಮರ್ಗಿ ಬಾಗ್ಮರ್ಗಿ ದೊಟ್ಟಿ ಮರ್ಗಿ ಬಳ್ಳಿ ಹಳ್ಳಿ ಬಾಣಿ ಮೆಟ್ಟಾಣಿ ಪುಟ್ಟಾಣಿ ಹೆಟ್ಮಣಿ ಹೆರ್ಮಣಿ ಸೋಲ್ಮಣಿ ದಾಂಟುಕಡು ಮಾರ್ಕಡು. ಮತ್ತೆ ಎಷ್ಟು ಬೇಕು ನಿಮಗೆ ಹಲ್ಕತ್ತಿ ಬಾಯ್ಕತ್ತಿ ಗಿಜ್ಕತ್ತಿ ಮಿಟ್ಕತ್ತಿ ಬೀಳ್ಚಟ್ಟಿ ಬೋಳ್ಚಟ್ಟಿ. ಆಮೇಲೆ ಹಾರಿ ಗೋರಿ ಗೆರ್ಸಿ ಗೊರ್ಬ ನೇಲು ನೊಗ ಜತ್ಗ ಓಡು ವಾಂದಿ ಗಂಗಳ ಪಿಂಗಣ ಹಾಳಿ ಗೂಡಿ ಗ್ವಾರಿ ಕಂಗೂಡು ತಿರಿ ಮಡಿ ಮುಡಿ ರಾಟಿ ಕೊಯ್ಟಿ ಕೊಟ್ರಿ ಕೇಲ ನೊಳಲು ಬೀಸುಕಲ್ಲು ಕಡುಕೊಲ್ಲು ಮುರ್ಕಲ್ಲು ವರ್ಗಲ್ಲು. ಆಮೇಲೆ ಚಪ್ರಕಂಬ ಮೇಟಿಕಂಬ ಮಳಮಾಡ ಸ್ವರಿ ಅಂಡಿ ಗಳಿನಂಡಿ. ಎಷ್ಟು ಐಟಮ್ ಬೇಕು ನಿಮ್ಗೆ ಕುಂದಾಪುರ ನಮ್ಮ ಮನೆಯೊಳಗೆ. ಈಗ ಅದು ಯಾವುದಕ್ಕೆ ಅಂಶ ಹೌದಲ್ಲ ಅಜಿತ್ ಸರ್? ಅಗಳಿಗೆಲ್ಲ ಇದ್ದಿತ್ತಲ್ಲ. ಇವತ್ತು ಯಾವುದೂ ಇಲ್ಲ ಅಂದರೆ ನಮಗೆ ಈಗ ಮೊಬೈಲ್ ಒಂದೇ. ಮೊನ್ನೆ ಒಂದು ಭಟ್ರು ಸತ್ಯನಾರಾಯಣ ಕತೆಗೆ ಬಂದ್ಕೊಂಡು ಎಲ್ಲ ಹೇಳ್ರ ಈಗ ಬಪ್ಪತ್ತಿನವ್ರು ಮಂಡಿ ಇಷ್ಟು ದೊಡ್ಡ ಗುಳ್ಳಿ ಇದ್ದಿತ್ತು. ಬಟ್ರೆ ಮಂಡಿ ಅಂತದ್ ಮರ್ರೆ ಇಲ್ಲಿ ಬಿದ್ರಿ ಯಾಕೆಂಡಿ ಅಲ್ಲಲ್ಲ. ನಿನ್ನೆ ಒಂದು ಸತ್ಯನಾರಾಯಣ ಕತೆ ಒಯ್ದು ಮಾರ್ರೆ ಅಕ್ಷತೆ ಹಾಕುವತ್ತಿನ ಆ ಮಕ್ಕಳು ಹಿಂಗಿದ್ದು ಮೊಬೈಲ್ ಬಿಸಾಡೋದು ಇಡ್ತಾಳೆ ಗುಳ್ಳಿ ಇದ್ದು ದೇವ್ರಣ್ಣ.
ಇನ್ನು ನೀವು ಯಾವ್ದಾದ್ರು ಸತ್ಯನಾರಾಯಣ ಕಥೆಯೋ ಬೇರೆ ಸಂಕಲ್ಪ ಪೂಜೆಗೆ ಹೇಳಿದ್ರೆ ಭಟ್ರ ಹತ್ರ ಲಿಸ್ಟ್ ಕೇಂದ್ರೆ ಅವ್ರು ಎಂತ ಬರೀತಾರೆ ಗೊತ್ತಾ? ತುಪ್ಪ, ಸಕ್ಕರೆ, ಜೀನ್ ತುಪ್ಪ ಅದೆಲ್ಲ ಬರೀತಾರೆ. ಮನೆಗೆ ಇದ್ದಾರೆ ಮೊಬೈಲು ಚೀಲಕ್ಕೆ ಹಾಕಿ ಬೆಚ್ಚಿ ಅಂತ. ಇಲ್ಲಿ ಸೊಟ್ಟಿ ಮೊಬೈಲ್ ಬಿಸಾಡ್ತಾ ಕಂತ ಮಾಡ್ತಾರೆ. ಕೆಲವರಿಗೆಲ್ಲ ದೇವ್ರ ಕೆಲಸ ಆಪತ್ತಿನ, ಮತ್ತು ಕೆಲವು ಸ್ಟೇಟಸ್ ಆಗೋದಿರೋದು. ಇವತ್ತು ನಮ್ಮ ಮನೆಯಲ್ಲಿ ಜೋಡು ಮೇಳದ ಆಟ, ಇವ್ರ ಹಾಸಿಗೆ ಹೆಂಗಿದ್ರು ಅವ್ರೊಟ್ಟಿಗೆ ಅವ್ರು ಕುಣಿದಿಗೆ ಸ್ಟೇಟಸ್ ಎಷ್ಟು ಬೇಕು ನಿಮ್ಗೆ ಅಂತ. ಮತ್ತೆ ಒಬ್ಬ ರಾತ್ರಿ ಅವನಿಗೆ ಯಾರು ಮ್ಯಾಳಿ ಒತ್ತದಂಗೆ ಹಾಕ್ತಾರೆ. ಮ್ಯಾಳಿ ಒತ್ತದ, ಅಯ್ಯೋ ಅವ ಹೆದರ್ಕಂದೇನು ಮ್ಯಾಳಿ ಒತ್ತುದೇನು, ಎಲ್ಲರೂ ಕೇಂದ್ರಿ ಏನು ಎಲ್ಲಿ ಕೇಂದ್ರ ಅವನಿಗೆ ಪರಿಹಾರ ಸಿಕ್ಕಲ್ಲ. ಕಡಿಗೊಂದು ದಿವಸ ಅವನು ಕ್ವಾಣಿಗೆ ಒಂದು CC ಕ್ಯಾಮರಾ ಬೆಚ್ಚ. ಯಾರು ಮ್ಯಾಳಿ ಒತ್ತದ್ರು? ಇವನಿಗೆ ಭೂತದ ಉಪದ್ರವ ಕಾಂಬಂದ. ಮ್ಯಾಳಿ ಒತ್ತದ್ವಲ್ಲ, ಭೂತದ ಉಪದ್ರವ ಅಲ್ಲ, ಎಂಥದ್ದು ಅಲ್ಲ. ಅವ ದಿವಸ ಹೆಡ್ಫೋನ್ ಹಾಕಿ ಮೊನ್ಕಂ ನಿದ್ರಿ ಬಕ್ಕು ಕೆಮಿ ಜಾರಿ ಅದು ಮ್ಯಾಳಿ ಸುತ್ತ ಇಲ್ಲ, ಅದು ಯಾರು ಮ್ಯಾಳಿ ಒತ್ತದಂಗೆ ಆಗ್ತದೆ. ಈ ಹೆಡ್ಫೋನಿನ ವ್ಯಾಪಾರ ಇದೆಲ್ಲ ಕೆಲವರಿಗೆ ಆಗ್ತಿತ್ತು. ನಾನು ರಾತ್ರಿ ಯಾರು ಮ್ಯಾಳಿ ಒತ್ತಿಡ್ದಂಗೆ ಆಗ್ತದೆ. ಎಂತ ಮರ್ರೆ ಒಟ್ಟೊಟ್ಟ ಇದೆಯಲ್ಲ, ಎಂತ ಟೈಮ್ ಆಯ್ತಾ? ಟೈಮ್ ಆಯ್ತಂದ್ರೆ ಇರಲಿ. ಅದೇ ನಮ್ಮಲ್ಲಿ ಅಲ್ಲ ಬೇಡ, ಯಾಕಂದ್ರೆ ಮಾಡಬೇಡ ಅಂಥದ್ದನ್ನೇ ಮಾಡೋದು ಹೆಚ್ಚು. ನಾವು ಅವ್ರಿಗೆ ಮಾಡ್ಬೇಕು, ನೀವು ಅಲ್ಲೇ ಯಾಕೆ ನಾನು ಮುಗಿಸ್ತೀನ, ನಾನು ದಾತಿದ್ದೆ. ನನಗೆ ಅಮೂಲ್ ಬಾಪ ಇಂಜೆಕ್ಷನ್ ಕೊಡಲಿ. ಯಾಕಂದ್ರೆ ನಮ್ಮಲ್ಲಿ ಮಾಡಬೇಡ ಅಂಥದ್ದನ್ನೇ ಮಾಡೋದು ಹೆಚ್ಚು. ಹಾಗೆ ನಾವು ಮಾಡಬೇಡ ಅಂಥದ್ದು ಮಾಡೋದಿಲ್ಲ. ಇಲ್ಲಿ ಈ ಆಳ ಇದೆ ಈಜಬೇಡಿ, ಅಲ್ಲೇ ಈಜಿ ಸಾವು. ಇಲ್ಲಿ ಮೊಸಳೆ ಇದೆ ಹೋಗಬೇಡಿ, ಅಲ್ಲೇ ಮೊಸಳೆ ಬಾಯಿಗೆ ಬೀಳೋದು. ಇಲ್ಲಿ ಆಕ್ಸಿಡೆಂಟ್ ಝೋನ್, ಅಲ್ಲೇ ಆಕ್ಸಿಡೆಂಟ್ ಮಾಡೋದು. ಮದಿ ಯಾರು ತೊಂದರೆ ತಪ್ಪದಲ್ಲ, ಮದಿಯೇ ಸಾವದಿ ಗಂಡುಗಳು. ಒಬ್ಬ ಬೇಗ ಮನೆ ಬರ್ತಿಲ್ಲ ಅಂತ ಮದಿ ಮಾಡ್ರಮ್ಮ, ಈಗ ಮನೆಗೆ ಬರ್ತಿಲ್ಲ, ಆಗಳಿಗೆ ತಡಾರು ಬರ್ತಿಲ್ಲ. ಅವನೇ ಮದಿ ಮಾಡಕ್ ಮಾರಿ ಅವ ಬೇಗ ಬರ್ತಿಲ್ಲ ಅಂದ್ರೆ ಮದಿ ಯಾರ ಮೇಲೆ ಮನೆ ಬಪ್ಪದೇ ಕೈ. ಮದಿಗಿಂತ ಮುಂಚೆ ನನ್ನ ಮಗ ಬೀಡ್ದ ಅಂಗಡಿ ಮಾಡ್ಕೊಂಡಿದ್ದ. ಮದಿಯಾರ ಮೇಲೆ ಬೇಜಾರು ಮಾಡ್ಕೊಂಡಿದ್ದ ಮನೆಗಿಂತ. ಯಾಕಂದ್ರೆ ಸಂಸಾರ ಅನ್ನೋದು ಹಾಗೆ, ನಾವು ಮಾಡಬೇಡ ಅಂತದನ್ನ ಯಾವತ್ತೂ ಮಾಡೋಕ್ಕಾಗವ್ರೆ. ಸಂಸಾರ ಅನ್ನೋದು ಅನ್ಯೋನ್ಯವಾಗಿದ್ರೆ ಮಾತ್ರ ಅದನ್ನ ಮಾತಾಡೋಕಿದ್ದಿತ್ತು. ಆದರೆ ಇಲ್ಲಿ ಈಗ ಎಲ್ಲರೂ ಅವ್ರು ಎದುರು ಹಲ್ಲು ಬಾಯಿ ಬಿಟ್ಕೊಂಡಾಗ ಇರ್ತೀರಿ. ನಾಳೆ ಫೋನ್ ಮಾಡ್ತೀವಿ, 12 ದೇಶ ಇಂದುವೆ ತಡ ಆಯ್ತೇನೋ ಅಂದೇಳಿ. ಆಗ ಮಕ್ಕಳಿಗೆ ತುಳಸಿ ಪೂಜೆ ಕೊಡಿ ಮಗ, ಮಕ್ಕಳದೆಲ್ಲ ಆತೈತೆ ನಾನು ಹೆಂಗೆ ಅನ್ಸೋದು. ಯಾಕಂದರೆ ಈ ಒಂದು ಸಂಸಾರ ಅಂದರೆ ನಾನು ಮಕ್ಕಳನ್ನ ಯಾಕೆ ಹೇಳ್ದಕ್ಕೆ ಅಂದರೆ, ಮಕ್ಕಳು ಇದೇ ರೀತಿ ಹೋದಲ್ಲಿ ಬಂದಲ್ಲಿ ಸಂತೋಷದಂಗೆ ಇರ್ತೀವಿ. ಮಕ್ಕಳನ್ನು ಸೀರಿಯಸ್ ಆಗಿ ಬೆಳಕಾಗ ಮಕ್ಕಳಿದ್ರೆ ನಾವು ಗೌಜ್ ಗಲಾಟೆ ಮಾಡೋದು. ಕೊಡಿ ಮಗ, ನನಗೂ ಒಂದು ಆಳದ್ದು ನಿಮಗೂ ಒಂದು ಆಳದ್ದು ಕೊಡಿ. ಯಾಕಂದರೆ ಮಕ್ಕಳನ್ನು ನಾವು ಸೀರಿಯಸ್ ಆಗಿ ಬೆಳೆಸಿದಾಗ ಮಕ್ಕಳಿದ್ರೆ ಕೆಟ್ಟ ಮಾತು ಏಗಳಿಗೂ ಆಡೋಕ್ಕಾಗ. ನಾವು ಯಾವುದೋ ಒಂದು ಹೇಳಿಕೆಗೆ ಒಂದು ಮನೆಗೆ ಹೊತ್ತೈತಿವ್ರೆ, ಮನೆಗೆ ಒಂದು ಗಲಾಟೆ ಬಿತ್ತವಾಗುವಂತನೇ ಗಂಡ ಹೆಂಡತಿ ಹುಡ್ಕಂತ ಕೇಳ್ರೆ ಗಂಡ ತೆಗೆದು ಬಾಯಿ ನೀನು ನಾಯಿ ಅಂದ. ನೀನು ನಾಯಿ ಅಂಬು ಹೆಣ್ತಿ ನೀನು ನಾಯಿ ಅಂದ. ನೀನು ಮತ್ತು ಕಪ್ಪು ನಾಯಿ ಅಂದ. ಇವ ನೀನು ಬೆಳಿ ನಾಯಿ ಅಂದ, ನೀನು ಕಂಚಿ ನಾಯಿ ಅಂದ, ನೀನು ಬೀದಿ ನಾಯಿ ಅಂದ, ನೀನು ಪ್ಯಾಟಿ ನಾಯಿ ಅಂದ. ಗಂಡ ಹೆಣ್ತಿ ನಾಯಿ 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 ಎಂಬ ಶುರುವಾಯ್ತು. ನಾವು ಒಳಗೆ ಹಾಪತ್ತಿನವ್ರ ಮನೆ ಮಗು ಆಡ್ತಿತ್ತು, ಮಗ ನೀ ಆಡ್ಕೊಂಡಿ ನಾಯಿ ಮರಿ ಅಂತ. ಅದಕ್ಕೆ ಏಗಳಿಗೂ ಮಕ್ಕಳೆದ್ರೆ ಒಳ್ಳೆ ಮಾತಾಡಿವ್ರೆ, ಒಳ್ಳೆ ಮಾತಾಡಿ. ಯಾಕಂದರೆ ನೀವು ಗಂಡ ಹೆಂಡತಿ ಎಲ್ಲೂ ಜಗಳ ಗಲಾಟೆ ಗೌಜನ್ನು ಏಗಳಿಗೂ ಮಾಡ್ಕೊಂಡ್ಬೇಡಿ, ಅದು ಒಳ್ಳೇದಲ್ಲ. ಯಾಕಂದರೆ ಜಗಳ ಆದಾಗ ನಿಮ್ಮ ಹೆಂಡತಿ ಏನು ಮಾಡ್ತಾರೆ ಅನ್ನೋದೊಂದು ಕ್ವಶನ್. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ರು, ಒಬ್ಬ ಹೇಳ್ದೆ ನನ್ನ ಹೆಂಡತಿ ಗಲಾಟಿಯಾರು ಬಾಚಣಿಗೆ ಬಿಸಾಡ್ತಾಳೆ, ಮತ್ತೊಬ್ಬ ಹೇಳ್ದೆ ನನ್ನ ಹೆಂಡತಿ ಗಲಾಟಿಯಾರು TV ರಿಮೋಟ್ ಬಿಸಾಡ್ತಾಳೆ, ಮತ್ತೊಬ್ಬಳು ಹೇಳ್ದೆ ನನ್ನ ಹೆಂಡತಿ ಗಲಾಟಿಯಾರೆ ಮತ್ತೆಂಥದ್ದು ಬಿಸಾಡ್ತಾಳೆ. ನನ್ನ ಹತ್ರ ಕೇಳ್ರೆ ಹಂದಾಡಿಯಾಗ ನಿಮ್ಮ ನಿಂಗೆ ಗಲಾಟಿಯಾರು ನಿಮ್ಮ ಹೆಂಡತಿ ಎಂತ ಮಾಡ್ತಾರೆ? ನನ್ನ ಹೆಂಡತಿ ಏನೂ ಮಾಡೋದಿಲ್ಲ ಅಂತ ಖುಷಿಯಾಗಿ. ಎಂಥ ಪುಣ್ಯಸ್ತ್ರೀ ಮಾಡ್ರೆ ಹೆಂಡತಿ. ಹೌದು, ಹೆಂಡತಿ ಪುಣ್ಯಸ್ತ್ರೀ, ನಾನು ಪಾಪಿ. ಯಾಕೆ ಏನು ಮಾಡೋದಿಲ್ಲ ಅಂದ್ರೆ ಏನು ಮಾಡೋದಿಲ್ಲ, ಜಗಳ ಆದ್ಮೇಲೆ ವಸ್ತ್ರ ಒಗುದಿಲ್ಲ, ಅಡುಗೆ ಮಾಡುವುದಿಲ್ಲ, ಮಗಿನ ಮೀಸುವುದಿಲ್ಲ, ಕಸ ಹೊಡುವುದಿಲ್ಲ. ಅದಕ್ಕೆ ನಾವು ಜಗಳವೇ ಮಾಡೋದಿಲ್ಲ. ಅದಕ್ಕಾಗಿ ಒಳ್ಳೆ ರೀತಿಯಲ್ಲಿ ಇರಬೇಕಿದ್ರೆ ಇರಲಿ. ನಾನು ಮುಗಿಸುವ ಹೊತ್ತು ಬಂತು. ಈ ವಿಶ್ವ ಕುಂದಾಪುರ ಕನ್ನಡಕ್ಕೆ ನೀವೆಲ್ಲರೂ ಕೂಡ ಈ ರೀತಿ ಒಟ್ಟಾಗಿದ್ದಕ್ಕೆ ನಿಮಗೆ ಆ ದೇವರು ಆಯುಷಾರಾಗಿ ಕೊಡಲಿ ಅಂತ ಹೇಳ್ತಾ, ನಮ್ಮ ತುಳುನಾಡು ಕುಂದಾಪುರದ ಕರಾವಳಿ ದೇವರುಗಳಾದಂಥ ಸ್ವಾಮಿ ಬಬ್ಬರ್ಯ, ಹೋರ್ ಬಬ್ಬರ್ಯ, ಬಾಗಲ್ ಬಬ್ಬರ್ಯ, ಒಂಟಕಾಲ್ ಬಬ್ಬರ್ಯ, ಪಂಜುರ್ಲಿ, ಕಾಸಿನ ಪಂಜುರ್ಲಿ, ಪ್ರಧಾನ ಪಂಜುರ್ಲಿ, ವರ್ತಿ, ಬೈಕಾಡ್ತಿ, ಕೊರತ್ ಬೈಕಾಡ್ತಿ, ಮಾಕಳ್ತಿ, ಉಮಲ್ತಿ, ಮೈದಾಳ್ತಿ, ಯಕ್ಷಿ, ಕಲ್ಕುಡ್ಕ, ಹೈಗುಳಿ, ಕುಮರಾಯಿಗುಳಿ, ರಕ್ತೈಗುಳಿ, ಗೆಂಡೈಗುಳಿ, ಪ್ರಧಾನೈಗುಳಿ, ಹೋರೈಗುಳಿ, ಅಗ್ಗಿನಾಯಿಗುಳಿ, ಒಳಗಿನಾಯಿಗುಳಿ, ಮೂಕಾಯಿಗುಳಿ, ಕೆಪ್ಪಾಯಿಗುಳಿ, ಹೀತ್ರಾಯಿಗುಳಿ, ಮೂತ್ರೈಗುಳಿ, ತಿರ್ಗಣಿಯಾಯಿಗುಳಿ, ಕೀಳ್ನಾಯಿಗುಳಿ, ಕರಿಬೆಟ್ನಾಯಿಗುಳಿ, ಹೊಲ್ನಾಯಿಗುಳಿ, ಸೂಲ್ನಾಯಿಗುಳಿ, ಹಾರ್ಮಣ್ಣಾಯಿಗುಳಿ, ಜಗಣಿ ಹಾಯಿಗುಳಿ, ಹಸರ್ತಿಮ್ಮ, ಲಿಂಗಮ್ಮ, ಕಾಡ್ತಿಯಮ್ಮ, ಮಾಸ್ತಿಯಮ್ಮ, ಹಬ್ಬಕ್ಕ, ದಾರಕ್ಕ, ಚೌಡಿ, ಚಿಕ್ಕು, ಮರಳು ಚಿಕ್ಕು, ಬಗ್ ಚಿಕ್ಕು, ಬಾಲ್ ಚಿಕ್ಕು,
ಅವತಾರ ಚಿಕ್ಕು, ಪ್ರಧಾನ ಚಿಕ್ಕು ಮತ್ತು ದೊಡ್ಡಿ ಕಾಲ್ ಚಿಕ್ಕು, ಅಪ್ರಿ, ಕೀಳು, ಜೋಗ್ ಪುರುಷ, ಬಾಲ್ ಪುರುಷ, ಜುಮಾದಿ, ಜಟ್ಟಿಗ, ಹೈಗುಳಿ, ಮತ್ತು ಯಾವುದೆಲ್ಲ ಇತ್ತು, ನಂದಿ, ಆಕಾಶ ರಾಹು, ಆ ಕ್ವಾಂಡ್ ನಂದಿ, ಧೂಮಾವತಿ, ಆಮೇಲೆ ನಮ್ಮ ಸನ್ಯಾಸಿಗಣ, ಮಂತ್ರಗಣ, ಯಾವುದೆಲ್ಲ ಕೋಟಿ, ಚೆನ್ನಯ್ಯ, ಬಂಟ, ಕಿರಬಂಟ, ಕ್ಷೇತ್ರಪಾಲ, ಮಲಸಾವರಿ, ರಕ್ತೇಶ್ವರಿ, ಕೀಳೇಶ್ವರಿ, ಬಬ್ಬುಸ್ವಾಮಿ, ಕೊರಗಜ್ಜ, ಹುಲಿರಾಯ, ಭೂತರಾಯ, ಶಿವರಾಯ, ಚೌಂಡಿ, ಹುಲಿ ಚೌಂಡಿ, ಕೊಲ್ಲೂರು, ಮುಂದರ್ತಿ, ಮತ್ತೆ ಅಮೃತೇಶ್ವರಿ, ಕಮಲಶಿಲೆ, ಅಮ್ಮ, ಮಾಣಕಟ್ಟೆ, ಬ್ರಹ್ಮ. ನಿಮಗೆಲ್ಲರಿಗೂ ಕುಂದಾಪುರ ಕನ್ನಡ ಬೆಳೆಸುವಂತ ಬುದ್ಧಿ ಕೊಡಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಮಾತಲ್ಲಿ ಕಿಂಚಿತ್ತು ಹೆಚ್ಚು ಕಡಿಮೆ ಆಗ್ತಿದ್ದು ಕ್ಷಮೆ ಇರಿ ಅಂತ ಹೇಳ್ತಾ, ಸಂಘಟನೆಯವರು ಕೊಟ್ಟ ಟೈಮನ್ನು ನಾನು ಹೆಚ್ಚಿಗೆ ತಗೊಂಡು ಕೈ ಮುಟ್ಟಿ ಕ್ಷಮಿಕೆ ಅಂತ ಇದ್ದೇವೆ. ಅಡ್ಬಿಡ್ಬೇಡಿ, ಕೋಡೆ ಬಂದಾಗಿದೆ ಅಲ್ಲ. ಈಗ ಹೆಂಡತಿ ಬಗ್ಗೆ ಅಷ್ಟಫಲ ಹೇಳಿಲ್ಲ ಮರ. ಆ ಸುದೀಪ್ ಅಣ್ಣ ಅದನ್ನ ಸುದ್ದಿ ಡಿಸೈನ್ಸ್ ಲೈವ್ ಕೊಡ್ತಾ ಇದ್ರು. ಇನ್ನೊಂದು ಮಾತು ಇರ್ತೀವ್ರಿ, ಇನ್ನೊಂದು ಮಾತು ಪ್ಲೀಸ್ ಎಲ್ಲರೂ ಕೇಳ್ಕೊಂಡು ಹೋಯ್ನಿ. ಅಯ್ಯೋ ಬಾಗ್ಲಕ್ಕೆ ಮರ್ರೆ, ಇನ್ನೊಂದು ಮಾತಾಡು. ಅಯ್ಯೋ ಬಾಗ್ಲ ಚಾಚಿ ಎಂತ ಇಲ್ಲ. ನಮ್ಮ ಸಾಹಿತ್ಯ ಬೆಳೆಯುವುದು ಹೆಂಗೆ ಅಂದರೆ ಮತ್ತೇನಲ್ಲ, ಇದನ್ನ ಹೇಳ್ತಿದ್ದೆ, ಅವ್ರು ಅದನ್ನು ಹೊತ್ಕೊಂಡೇ ಹೋಯ್ತು. ಇನ್ನಿದ್ರಿ ಇವ ಮಾತಾಡ್ತಾ ಬಾಯಿ ಹೊತ್ತು ಕೊಟ್ರಿ ಅಂತ ಗುರುವರ್ಷ ನಾ ಹಾಗಿಂದ ಹಿಡ್ಕೊ ಬತ್ತಿ ಕಾಣಿ ಹಾಗಿಂದೆಲ್ಲ ಮಾಡ್ಕೊಂತೇನೆ ಮೈಕ್ಲಿಕ್ಕೆಲ್ಲ ಎಂತ ಇಲ್ಲ. ಸಾಹಿತ್ಯ ಬೆಳೆಯುವುದು ಹೆಂಗೆ ಅಂದರೆ ನಮ್ಮ ಪ್ರೋತ್ಸಾಹದಿಂದ 1918ರಂಗೆ ಧಾರವಾಡದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಆದಾಗ ಆ ಸಮ್ಮೇಳನಕ್ಕೆ ದುಡ್ಡಿರಲಿಲ್ಲ ನಮ್ಮ. ಅಷ್ಟೊತ್ತಿಗೆ ನಮ್ಮ ಹಾವೇರಿಯ ಶಾಂತಕವಿ ಅಥವಾ ಸಕ್ಕರೆ ಬಾಳಾಚಾರ್ಯನವರು ಮನೆಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡಿ, ಕನ್ನಡದ ದಾಸಯ್ಯ ಬಾಗಿಲಿಗೆ ಬೇಡಲು ಬಂದಿಯೇನೋ ಅಂತೇಳಿ ದುಡ್ಡು ಕಲೆಕ್ಟ್ ಮಾಡಿ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿಕೊಟ್ಟಂಥ ಸುಂದರವಾದಂಥ ಕರ್ನಾಟಕ ನಮ್ಮದು. ಆದರೆ ಈ ಕುಂದಾಪುರ ಕನ್ನಡವನ್ನು ಬೆಳೆಸೋಕೆ ನಾವೆಲ್ಲರೂ ನಿಮ್ಮ ಮನೆ ಬಾಲಿಗೆ ಬರ್ತೈತೆ ಹೆಂಗೆ ಅಂದರೆ ಈ ಕುಂದಾಪುರ ಕನ್ನಡ ಅಕಾಡೆಮಿ ಆಗಬೇಕು, ಇದನ್ನು ಸ್ಟ್ಯಾಂಡ್ ಆಗಬೇಕಂತಂದರೆ ನಮ್ಮಲ್ಲಿ ಸಾಹಿತ್ಯಗಳ ರಚನೆ ಆಗಬೇಕು. ಸಾಹಿತ್ಯ ರಚನೆ ಆಗಬೇಕು ಯಾಕೆಂದರೆ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗಲ್ಲ, ಎಲ್ಲರೂ ಬರೀದೇ ಇದ್ರಟ್ಟಿಲ್ಲ, ಎಲ್ಲರೂ ಓದ್ಲಕ್ಕೆ. ಅದಕ್ಕಾಗಿ ಅಲ್ಲಿ ಕಾಗದ ದೋಣಿ ಅಬ್ಬಿಗೊಂದು ಪತ್ರ ಅಂತ ಹೇಳಿತ್ತು. ನಿಮಗೆ ಕೈ ಮುಗಿದು ಕೇಳ್ಕಂತೆ, ನೀವು ಕೂತ ನೆಲವನ್ನು ಮುಟ್ಟಿ ನಮಸ್ಕಾರ ಮಾಡಿ ಕೇಳ್ಕಂತೆ, ನೀವೆಲ್ಲರೂ ಅದನ್ನು ಸುರ್ಗಿ ಹೋಗಂತೇಳಿ ಒಂದು ಅಬ್ಬಿಗೊಂದು ಪತ್ರ ಅಂತ ಹೇಳಿತ್ತು. ದಯವಿಟ್ಟು ಒಬ್ಬರೊಬ್ರು ಒಂದು ಪುಸ್ತಕವನ್ನು ಗಂಡ ಹೆಂಡತಿ ಇಬ್ಬರು ಬಂದರೆ 8 ತಗೊಂಡು ಏನಾಯ್ತಲ್ಲ, ನೀವು ಹೋಟ್ಲಿಗೆ ಅವ್ರು 7 ದೋಸೆ ತಿಂತಿಲ್ಲ, ಹಾಗೆ 7 ಪುಸ್ತಕ ತಗೊಳ್ಳಿ. ಆ ಪುಸ್ತಕವನ್ನು ನಿಮ್ಮ ಮನೆಯಲ್ಲಿಡಿ, ಅದನ್ನು ಸಂಗ್ರಹ ಯೋಗ್ಯವಾಗಿ ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸಿ. ದಯವಿಟ್ಟು ನೀವೆಲ್ಲರೂ ಒಂದೊಂದು ಬುಕ್ ತಗೊಳ್ಬೇಕನ್ನೋದು ಇದು ಬುಕ್ ಸೇಲ್ ಮಾಡುವ ವಿಚಾರ ಅಲ್ಲ. ಕುಂದಾಪುರ ಕನ್ನಡವನ್ನು ಮುಂದಿನ ಪೀಳಿಗೆಗೆ ದಾಖಲೆಯಾಗಿ ಇಡುವಂಥ ಒಂದು ದೊಡ್ಡ ಪ್ರಯತ್ನ. ನೀವೆಲ್ಲರೂ ಪುಸ್ತಕ ತಗೊಳ್ಳೋದೇ ಹೌದಾದರೆ ಎಲ್ಲರೂ ಒಂದು ಕೈ ಮೇಲೆ ಹಾಕಿ ಮತ್ತೊಂದು ಚಪ್ಪಾಳೆ ಮಾಡಿ. ದಯವಿಟ್ಟು ಎಲ್ಲರೂ ಆ ಪುಸ್ತಕವನ್ನು ತಗೊಳ್ಳಿ. ನಮ್ಮ ಕುಂದಾಪುರದ ತಡಿನಿ ಆಯ್ತು. ಇನ್ನು ಬರುವ ವರ್ಷಕ್ಕೆ ಆಯ್ತಲ್ಲ ಮರ್ರೆ, ಇನ್ನೊಂದು ಅಮಾಸಿ ಬರುತ್ತಾ? ಅದಕ್ಕೆ ಈ ಬುಕ್ಕನ್ನು ದಯವಿಟ್ಟು ಎಲ್ಲರೂ ತಗೊಳ್ಳಿ. ಸಾರಿ ಹಾಗೆ ವೇದಿಕೆ ಮೇಲೆ ಸುಧಾಕರ್, ಸಿಂಧೂರ ಗಾಡಿನ ಸುಧಾಕರ್